ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ವಿ4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ವೀಕ್ಷಕರೇ, ಈ ದಿವಸದ ನಮ್ಮ ಮಾತುಕತೆ ಕರಪ್ಟ್ ಮೀಡಿಯಾ ಮತ್ತು TRP ಹುಚ್ಚು. ಈಗಾಗಲೇ ನೀವು ನೋಡಿರ್ತೀರಿ, ಕಳೆದ ಒಂದು ವಾರಗಳ ಒಂದು ಬೆಳವಣಿಗೆ ಅದು ಬಹುಮುಖ್ಯವಾಗಿ ಏನು TRPಯ ಹಿಂದೆ ಹೋಗುವಂಥ ಮೀಡಿಯಾಗಳು ಮಾಡಿದಂಥ ಅವಾಂತರಗಳು ಏನು, ಮತ್ತು ಅದಕ್ಕೆ ಪೂರಕವಾಗಿ ಸಾಕ್ಷ್ಯವಾಗಿ ನಮಗೆ ಸಿಕ್ಕಿರುವಂಥ ಏನು ವಾಟ್ಸಪ್ ಚಾಟ್ಗಳು, ಇವೆಲ್ಲ ಇವತ್ತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಬ್ಬರ ಏನು ಅಂಗೈಗೆ ಬಂದು ನಿಂತಿದೆ. ಸೊ ಇಂಥ ಒಂದು ಸನ್ನಿವೇಶದಲ್ಲಿ ನಮ್ಮ ದೇಶದಲ್ಲಿ ಮೀಡಿಯಾ ಅಥವಾ ಮೀಡಿಯಾ ಯಾವ ರೀತಿ ಇಡೀ ಒಂದು ದೇಶದ ಜನರನ್ನು ಸುಳ್ಳು ಹೇಳಿ ಅಥವಾ ಸುಳ್ಳು ಹೇಳುವ ರೀತಿಯಲ್ಲೇ ಜನರನ್ನು ಅಥವಾ ಒಟ್ಟು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಪಮೌಲ್ಯ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಉಂಟು ಅನ್ನೋ ವಿಚಾರವಾಗಿ ಇವತ್ತು ನಾವು ಮಾತಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಇಬ್ಬರು ಹಿರಿಯ ಗಣ್ಯರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಡಾಕ್ಟರ್ ಚಂದ್ರ ಪೂಜಾರಿ ಅವರು ಮತ್ತು ರಮೇಶ್ ಪೆರ್ಲಾ ಅವರು. ನಾನು ಇಬ್ಬರನ್ನು ಕೂಡ ಪ್ರೀತಿಯಿಂದ ಇಂದು ಶೋಗೆ ಸ್ವಾಗತ ಮಾಡ್ತಾ ಇದ್ದೇನೆ. ಎಸ್, ಡಾಕ್ಟರ್ ಚಂದ್ರ ಪೂಜಾರಿ ಅವರು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರು ಮತ್ತು ಕನ್ನಡದ ಒಬ್ಬ ಶ್ರೇಷ್ಠ ಚಿಂತಕರು. ಅದು ರಾಜಕೀಯ ಇರ್ಬೋದು ಅಥವಾ ಮುಖ್ಯವಾಗಿ ಅರ್ಥಶಾಸ್ತ್ರ, ವಾಣಿಜ್ಯಶಾಸ್ತ್ರ ಈ ವಿಚಾರಗಳ ಬಗ್ಗೆ ತುಂಬ ಅಧಿಕೃತವಾಗಿ ಅಧ್ಯಯನದ ನೆಲೆಯಲ್ಲಿ ಮಾತನಾಡುವಂಥ ಒಬ್ಬ ಶ್ರೇಷ್ಠ ಚಿಂತಕರು ಮತ್ತು ನಿರಂತರವಾಗಿ ವಿ4 ಮೀಡಿಯಾದಲ್ಲಿ ಭಾರತದ ಆರ್ಥಿಕ ಪರಿಸ್ಥಿತಿ ಇರ್ಬೋದು ಅಥವಾ ರಾಜಕೀಯ ಪರಿಸ್ಥಿತಿ ಇರ್ಬೋದು ಅಥವಾ ಸಾಂವಿಧಾನಿಕ ಮೌಲ್ಯಗಳ ವಿಚಾರಗಳು ಬಂದಾಗೆಲ್ಲ ನಿರಂತರವಾಗಿ ಈ ಒಂದು ವೇದಿಕೆಯಲ್ಲಿ ಮಾತಾಡ್ತಾ ಇರೋರು. ಜೊತೆಗೆ ರಮೇಶ್ ಎಸ್ ಪೆರ್ಲಾ ಅವರು ಕೂಡ ಹಿರಿಯ ಪತ್ರಕರ್ತರು, ದೂರದರ್ಶನದ ವರದಿಗಾರರು, ಅನೇಕ TV ಮಾಧ್ಯಮ ಜೊತೆಗೆ ಪತ್ರಿಕಾ ಮಾಧ್ಯಮ ಎರಡು, TV ಮತ್ತು ಪತ್ರಿಕೆ ಎರಡರಲ್ಲಿ ಕೂಡ ಏನು ವೃತ್ತಿಯನ್ನು ಮಾಡಿಕೊಂಡಂಥ ಒಬ್ಬ ಅನುಭವಿಗಳು ಮತ್ತು ನಿರಂತರವಾಗಿ ಜನಪರ ವಿಚಾರಗಳು ಬಂದಾಗ ಅಥವಾ ಸಂವಿಧಾನಿಕ ಮೌಲ್ಯಗಳ ವಿಚಾರಗಳು ಬಂದಾಗ ನಿರಂತರವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಬರಿತಾ ಇರುವವರು. ಇವತ್ತು ನಾವು ಮಾತನಾಡುವಂಥ ಸಂದರ್ಭದಲ್ಲಿ ಏನು ಇವತ್ತಿನ ಭಾರತದ ಮಾಧ್ಯಮಗಳ ಒಂದು ಧೋರಣೆ ಅಥವಾ ನಿಲುವು, ಜೊತೆಗೆ ತಮ್ಮ ಏನು ಸಂಸ್ಥೆಯ ಪ್ರಚಾರಕ್ಕಾಗಿ ಅಥವಾ ತಮ್ಮ ವೈಯಕ್ತಿಕ ಒಂದು ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಇಡೀ ಒಂದು ಜನತೆಯನ್ನು ಮೋಸ ಮಾಡುವಂಥದ್ದು ಅಥವಾ ಸಾಮಾಜಿಕ ನ್ಯಾಯಕ್ಕೆ ಅಪಮೌಲ್ಯ ಮಾಡುವಂಥ ವಿಚಾರಗಳನ್ನೇ ಇವತ್ತಿನ ಮಾಧ್ಯಮಗಳು ಮಾಡ್ತಾ ಉಂಟು. ಅದಕ್ಕೆ ಬಹುದೊಡ್ಡ ಉದಾಹರಣೆಯಾಗಿ ನಾವು ಇವತ್ತು ನೋಡ್ತಾ ಇರುವಂಥದ್ದು ಇತ್ತೀಚಿನ ಏನು ರಿಪಬ್ಲಿಕ್ TVಯ ಬೆಳವಣಿಗೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಒದಗಿಸಿರುವಂಥ ಏನು ವಾಟ್ಸಪ್ ಚಾಟ್ಗಳು ಇವತ್ತು ಬಹಿರಂಗವಾಗಿರುವಂಥ ವಿಚಾರ ಇರಬಹುದು. ಇವೆಲ್ಲ ಒಂದೊಂದು ನಿದರ್ಶನಗಳು ಮಾತ್ರ. ಒಟ್ಟು ನಮ್ಮ ವ್ಯವಸ್ಥೆ ಒಳಗಡೆ ನಮ್ಮ ಮೀಡಿಯಾಗಳು ಬಹುಮುಖ್ಯವಾಗಿ ಇತ್ತೀಚಿನ ವರ್ಷಗಳಲ್ಲಂತೂ TV ಮೀಡಿಯಾಗಳು ಏನು ದೃಶ್ಯ ಮಾಧ್ಯಮಗಳು ಯಾವ ರೀತಿ ಕರಪ್ಟ್ ಆಗಿದೆ ಅನ್ನೋದನ್ನು ನಾವು ಮಾತಾಡಬೇಕಾಗಿದೆ. ನಮ್ಮಲ್ಲಿ ಒಂದು ಕಾಲ ಇತ್ತು, ಕೇವಲ ದೂರದರ್ಶನವನ್ನು ಮಾತ್ರ ನೋಡುವಂಥದ್ದು ಅಥವಾ ಆಕಾಶವಾಣಿಯನ್ನು ಮಾತ್ರ ಕೇಳುವಂಥದ್ದು. ಆವತ್ತಿಗೆಲ್ಲ ಇಷ್ಟೊಂದು ಅಪಮೌಲ್ಯಗಳಾಗಿರಲಿಲ್ಲ. ಎಲ್ಲೋ ತಕರಾರುಗಳು ಇದ್ದಿದ್ದರೆ ಏನಪ್ಪ ಡಾಕ್ಟರ್ ಚಂದ್ರ ಪೂಜಾರಿ ಅವರೇ, ಸರ್ಕಾರದ ಪರವಾಗಿ ಮಾತ್ರ ದೂರದರ್ಶನ ವರದಿ ಮಾಡ್ತಾ ಉಂಟು ಅಥವಾ ಆಕಾಶವಾಣಿ ತುಂಬ ಹೆಚ್ಚು ಸಮಯವನ್ನು ಅವರಿಗೆ ಮಾತ್ರ ನಿಗದಿಪಡಿಸ್ತಾ ಉಂಟು ಅಂತ ಇವತ್ತು ಹೌದು ಅಂಥ ಒಂದು ಆರೋಪ ಇತ್ತು. ಬಿಟ್ಟರೆ ಇವತ್ತಿನ ಕಾಲಮಾನಕ್ಕೆ ನಾವು ನೋಡುವಾಗ ಕಳೆದ ಒಂದು ದಶಕದಲ್ಲಿ ನಮ್ಮಲ್ಲಿ ಹುಟ್ಟಿಕೊಂಡಂಥ TV ವಾಹಿನಿಗಳು ಅದು ಪ್ರಾದೇಶಿಕ ಭಾಷೆಯಿಂದ ಹಿಡಿದು ಏನು ರಾಷ್ಟ್ರ ಮಟ್ಟದ ತನಕ ಕೂಡ ಖಾಸಗಿ ವಾಹಿನಿಗಳು ಬಂದಂಥ ದಿನ ಅಥವಾ ಅಂತ ಅವರು ಸೃಷ್ಟಿ ಮಾಡ್ತಾ ಇರುವಂಥ ಭರಾಟೆ ಇವತ್ತು ಯಾರು ಕೂಡ ಅದೇನು ಸರ್ಕಾರದ ಧೋರಣೆಗಿಂತಲೂ ಹೆಚ್ಚಾಗಿ ಒಂದು ಪಕ್ಷದ ಪರವಾಗಿ ನಿಲ್ಲುವಂಥ ಧೋರಣೆಗಳನ್ನೇ ನಾವು ನೋಡ್ತಾ ಇದ್ದೇವೆ. ಅಥವಾ ಸತ್ಯ, ನ್ಯಾಯ, ಧರ್ಮ, ಸಂವಿಧಾನಿಕ ಮೌಲ್ಯಗಳ ವಿಚಾರಗಳ ಬಗ್ಗೆ ಅಥವಾ ರೈತರ ಪರವಾಗಿ ಅಥವಾ ಕಾರ್ಮಿಕರ ಪರವಾಗಿ ಅಥವಾ ದುಡಿಮೆಗಾರರ ಪರವಾಗಿ ಅಥವಾ ಆರ್ಥಿಕ ವಿಚಾರಗಳ ಪರವಾಗಿ ಅಥವಾ ದೇಶದ ಇನ್ನಿತರ ವಿಚಾರಗಳ ಬಗ್ಗೆ, ಜ್ವಲಂತ ಸಮಸ್ಯೆಗಳ ವಿಚಾರ ಬಗ್ಗೆ ನಾವು ಮಾತನಾಡುವುದನ್ನೆಲ್ಲವನ್ನು ಬಿಟ್ಟು ಕೇವಲ TRPಯ ಹಿಂದೆ ಓಡುವಂಥದ್ದೇ ಒಂದು ಸನ್ನಿವೇಶಗಳು ಇವತ್ತು ಸೃಷ್ಟಿಯಾಗಿದೆ. ಓಕೆ, ಇವೆಲ್ಲ ಅದರ ಜೊತೆಗೇನೆ ನಾವು ಇವತ್ತು ಮಾತುಕತೆಯನ್ನು ಆರಂಭಿಸುವಾಗ ನಮ್ಮ ಒಂದು ಪ್ರಜಾಪ್ರಭುತ್ವ ಮೌಲ್ಯ ಜೊತೆಗೆ ನಮ್ಮ ಒಂದು ಪ್ರಜಾಪ್ರಭುತ್ವ ದ್ವೇಷ ದೇಶದಲ್ಲಿ ನಾವು ಒಂದು ಮಾಧ್ಯಮಗಳು ಯಾವ ರೀತಿ ಕೆಲಸ ಮಾಡಬೇಕಿತ್ತು, ಯಾವ ರೀತಿ ಕಾರ್ಯಗಳನ್ನು ನಿರ್ವಹಣೆ ಮಾಡಬೇಕಾಗಿತ್ತು, ಪ್ರಜಾಪ್ರಭುತ್ವದ ಮೌಲ್ಯವನ್ನು ಏನು ಕಾಯುವ ನಿಟ್ಟಿನಲ್ಲಿ ಅನ್ನೋದೆಲ್ಲ ನಮ್ಮಲ್ಲಿ ಪ್ರಶ್ನೆಗಳು ಕಾಡ್ತದೆ. ಸೊ ಇಂಥ ಸಂದರ್ಭದಲ್ಲಿ ನೀವು ಈ ಮಾತುಕತೆಯನ್ನು ಮತ್ತು ಪ್ರಜಾಪ್ರಭುತ್ವ ಮತ್ತು ನಮ್ಮ ಮಾಧ್ಯಮ ಅನ್ನೋ ವಿಚಾರವನ್ನು ಆರಂಭಿಸುವಾಗ ಎಲ್ಲಿಂದ ಮಾತುಕತೆಯನ್ನು ಆರಂಭಿಸ್ತೀರಿ ಅಂತ?
ಅಲ್ಲ, ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮವನ್ನು ಫೋರ್ತ್ ಪಿಲ್ಲರ್ ಅಂತ ಹೇಳ್ತಾರೆ. ಅಂದ್ರೆ ನಾಲ್ಕನೇ ಅಂಗ ಅಂತ, ನಾಲ್ಕನೇ ಆಧಾರ ಸ್ತಂಭ ಅಂತ ಪ್ರಜಾಪ್ರಭುತ್ವದ್ದು. ಮೊದಲು ಶಾಸಕಾಂಗ, ನೆಕ್ಸ್ಟ್ ನ್ಯಾಯಾಂಗ, ಥರ್ಡ್ ಕಾರ್ಯಾಂಗ ಅಂಡ್ ಫೋರ್ತ್ ಮೀಡಿಯಾ ಅಂತ. ಅಂದ್ರೆ ಇದರ ಯಾಕೆ ಮೀಡಿಯಾ ಅಂತ ಹೇಳಿದ್ರೆ, ಆಕ್ಚುಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಏನು ಮಾಡ್ತದೆ, ಏನು ಮಾಡಬೇಕು, ಏನು ಮಾಡ್ತಾ ಇದ್ದಾರೆ ಅಂತೇಳಿ ಜನರಿಗೆ ತಿಳಿಸ್ಲಿಕ್ಕೆ ಮಾಧ್ಯಮ. ವಾಚ್ ಡಾಗ್ ಅಂತ ಲೆಕ್ಕ, ಕಾವಲು ನಾಯಿ ಅಂತ ಲೆಕ್ಕ. ಅದಕ್ಕೆ ವಾಚ್ ಡಾಗ್ ಅಂತ ಹೇಳೋದು ಅದಕ್ಕೆ. ಅದು ತುಂಬ ಸಾರಿ ಮೀಡಿಯಾದವರು ಹೇಳಿದಾರಲ್ಲ, ವಾಚ್ ಡಾಗ್ ಹೋಗಿ ಲ್ಯಾಪ್ ಡಾಗ್ ಆಗಿದೆ ಆಗಿದೆ. ಸೊ ಅದಕ್ಕಿಂತ ಮೊದಲು ನಾನು ನಿಜವಾಗಿ ಮೀಡಿಯಾ ಏನು ಮಾಡಬೇಕಿತ್ತು, ಈಗ ಶಾಸಕಾಂಗ ಅಂತ ಹೇಳ್ತಾರೆ. ಶಾಸಕಾಂಗ ಅಂತ ಹೇಳಿದರೆ ನಾವು ಮೀಡಿಯಾ ಏನು ಮಾಡಬೇಕು ಅಂತ ಹೇಳಿದ್ರೆ, ನಮ್ಮಲ್ಲಿ ಯಾರು ಜನಪ್ರತಿನಿಧಿಗಳಾಗಿ ಆಯ್ಕೆ ಆಗ್ತಾ ಇದ್ದಾರೆ, ಅವರ ಹಿನ್ನೆಲೆ ಏನು, ಆರ್ಥಿಕ ಹಿನ್ನೆಲೆ ಏನು, ಐಡಿಯಾಲಜಿಕಲ್ ಬ್ಯಾಕ್ಗ್ರೌಂಡ್ ಏನು, ಸೋಷಿಯಲ್ ಬ್ಯಾಕ್ಗ್ರೌಂಡ್ ಏನು ಅಂತೇಳಿ ಇದನ್ನು ನಾವು ದೊಡ್ಡ ಮಟ್ಟಿಗೆ ಜನರಿಗೆ ಎಜುಕೇಟ್ ಮಾಡಬೇಕಿತ್ತು. ಯಾಕೆ ಮಾಡಬೇಕಿತ್ತು ಅಂತ ಹೇಳಿದರೆ, ನಮ್ಮಲ್ಲಿ ಇವತ್ತು MP MLA ಆಗಿ ಆಯ್ಕೆ ಆಗುವವರಿಗೂ ಅವರಿಗೆ ಮತ ನೀಡುವವರ ಆರ್ಥಿಕ ಹಿನ್ನೆಲೆಗೆ ಏನೇನೂ ಸಂಬಂಧ ಇಲ್ಲ. ಆಲ್ಮೋಸ್ಟ್ ಆಲ್ ನಮ್ಮಲ್ಲಿ ಒಂದು 91% ಜನರ ವಾರ್ಷಿಕ ಆಸ್ತಿ 7,30,000 ಇದ್ದರೆ, ಮೊನ್ನೆ 2019ರ MP ಇಲೆಕ್ಷನಲ್ಲಿ ಆಯ್ಕೆಯಾದ MPಗಳ ಸರಾಸರಿ ಆಸ್ತಿ 16 ಕೋಟಿ ಇದೆ. ಆಸ್ತಿ 16 ಕೋಟಿ ಇದೆ. ಅಂದರೆ ಇದನ್ನು ಮೀಡಿಯಾ ದಿನನಿತ್ಯ ಚರ್ಚೆ ಮಾಡಬೇಕಿತ್ತಲ್ಲ, ಯಾರು ಆಗ್ತಾ ಇದ್ದಾರೆ ಮತ್ತು ಹೇಗೆ ಚುನಾಯಿತರಾಗ್ತಾ ಇದ್ದಾರೆ. ಪ್ರತಿ ಚುನಾವಣೆಯಲ್ಲಿ ಮೀಡಿಯಾ ಏನು ಹೈಲೈಟ್ ಮಾಡಬೇಕಿತ್ತು ಅಂತ ಹೇಳಿದರೆ, ನಾವು ಈಗ ನೋಡ್ತಾ ಇದ್ದೇವೆ ಮೀಡಿಯಾ ಈ ರಾಜಕೀಯ ಪಕ್ಷಗಳು ಏನನ್ನು ಹೈಲೈಟ್ ಮಾಡಲಿಕ್ಕೆ ಇಷ್ಟಪಡ್ತಾರೆ ಅದನ್ನೇ ಅವರು ಮಾಡ್ತಾ ಇದ್ದಾರೆ. ಜಾತಿ ಧರ್ಮಗಳ ಮೇಲೆ ಜನರನ್ನು ಹೊಡೆಯೋದು ಬಿಟ್ಟರೆ ಇವರಾದರೂ ಮಾತಾಡಬೇಕಿತ್ತು. ನೋಡಿ ಸ್ವಾಮಿ, ನೀವು ಜಾತ್ಯತೀತ ರಾಷ್ಟ್ರದಲ್ಲಿ ಜಾತಿ ಧರ್ಮಗಳು ಚುನಾವಣೆ ಸಂದರ್ಭದಲ್ಲಿ ಮಾತಾಡಬಾರ್ದು. ಏನಿದ್ರು ನೀವು ಗೆದ್ದರೆ ಯಾವ ಪಾಲಿಸಿ, ಶಿಕ್ಷಣ ನೀತಿ ತರ್ತಾ ಇದ್ದೀರಿ, ಯಾವ ಕಾರ್ಮಿಕ ನೀತಿ ತರ್ತಾ ಇದ್ದೀರಿ, ಯಾವ ವಿದೇಶಾಂಗ ನೀತಿ ತರ್ತಾ ಇದ್ದೀರಿ, ಯಾವ ಆರೋಗ್ಯ ನೀತಿ ತರ್ತಾರೆ, ಇದ್ರ ಬಗ್ಗೆ ಚರ್ಚೆ ಮಾಡಿ ಅಂತ ಇವರು ಒತ್ತಾಯ ಮಾಡಬೇಕಿತ್ತು. ಅದು ಯಾವುದೂ ಇವರು ಮಾಡಲಿಲ್ಲ, ಮಾಡ್ತಾನೂ ಇಲ್ಲ. ಇದು ಶಾಸಕಾಂಗದ ಬಗ್ಗೆ ಮೀಡಿಯಾ ವಹಿಸಬೇಕಾದ ಜವಾಬ್ದಾರಿ ನನ್ನ ಪ್ರಕಾರ. ಇನ್ನು ನ್ಯಾಯಾಂಗ ನಾವು ನೋಡ್ತಾನೆ ಇದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಬೇರೆ ಕೇಸೆಲ್ಲ ಬಿಡಿ, ಇದೇ ನಮ್ಮ ರೈತರ ಹೋರಾಟದ ಹಿನ್ನೆಲೆ ರೈತ ಚಳವಳಿ, ರೈತರು ಯಾವತ್ತೂ ಸುಪ್ರೀಂ ಕೋರ್ಟ್ ಹತ್ರ ಹೋಗಿರಲಿಲ್ಲ. ಹೇಗಾದರೂ ಮಾಡಿ ನಮ್ಮ ಸಮಸ್ಯೆಯನ್ನು ಪರಿಹರಿಸಿ ಅಂತ. ಅವರ ಕೇಳಿಕೆ ಇದ್ದದ್ದು ಅಷ್ಟೇ ನೇರವಾಗಿ ಕೇಂದ್ರ ಸರ್ಕಾರದ ಹಿಂದೆ. ಅದಿದೆ ಪೊಲಿಟಿಕಲ್ ಕ್ವಶನ್, ಅದು ಇಟ್ ಇಸ್ ನಾಟ್ ಎ ಜುಡಿಷಿಯರಿ ಕ್ವಶನ್. ಆದರೂ ಕೆಲವರು ಹೋಗಿದ್ರು. ಏನು ಅಂತ ಹೇಳಿದ್ರೆ, ಇದರ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಏನು ಅಂತ ಕ್ವಶನ್ ಮಾಡಿ ಕೋರ್ಟಿಗೆ ಹೋಗಿದ್ರು. ಕೆಲವರು ರೈತರೆಲ್ಲ ಬೇರೆಯವರು ಹೋಗಿದ್ರು. ಅಂದರೆ ಇದೊಂದು ಸ್ಟೇಟ್ ಗೌರ್ಮೆಂಟ್ಗೆ ಸಂಬಂಧಪಟ್ಟ, ಅಗ್ರಿಕಲ್ಚರ್ ಇದೆ ಸ್ಟೇಟ್ ಸಬ್ಜೆಕ್ಟ್. ಸೆಂಟ್ರಲ್ ಗೌರ್ಮೆಂಟ್ ಯಾಕೆ ಇದರ ಮೇಲೆ ಈ ಪ್ರಶ್ನೆ ಎತ್ತಾ ಇದೆ ಅಂತೇಳಿ. ಆದರೂ ಈಗ ಏನು ಮಾಡಿದೆ ಸುಪ್ರೀಂ ಕೋರ್ಟು, ಅದನ್ನು ಪರಿಹಾರ ಮಾಡುವುದು ಪಂಚಾಯಿತಿ ಮಾಡಲಿಕ್ಕೆ ಹೊರಟಿದೆ. ಇದನ್ನೆಲ್ಲ ಮೀಡಿಯಾಗಳು ಔಟ್ರೈಟ್ ಆಗಿ ಕ್ರಿಟಿಸೈಸ್ ಮಾಡಬೇಕಿತ್ತು. ಯಾಕೆ ಸುಪ್ರೀಂ ಕೋರ್ಟ್ ಇದಕ್ಕೆ ಮೂಗು ತೋರಿಸಬೇಕಿತ್ತು? ಮೂಗು ತೋರಿಸಿದ್ರೆ ಏನು ಮಾಡಬೇಕಿತ್ತು ಅಂತ ಹೇಳಿದ್ರೆ, ಕಾನ್ಸ್ಟಿಟ್ಯೂಷನ್ ವ್ಯಾಲಿಡಿಟಿ ಆಫ್ ದಿಸ್ ಆ್ಯಕ್ಟ್ಸ್, 3 ಆ್ಯಕ್ಟ್ಗಳು ಬಂದುವಲ್ಲ, ಇದರ ಸಾಂವಿಧಾನಿಕ ಇದು ಮೌಲ್ಯ ಏನಿದೆ, ಇಸ್ ದ ಸೆಂಟ್ರಲ್ ಗೌರ್ಮೆಂಟ್ ಈಸ್ ಫಿಟ್ ಟು ಪಾಸ್ ದಿಸ್ ಆಕ್ಟ್ಸ್ ಅಂತ ಹೇಳ್ಬೇಕು, ಪ್ರಶ್ನೆ ಮಾಡಬೇಕಿತ್ತು. ಅದು ಮಾಡೋ ಬದಲು ಸ್ಟೇ ಮಾಡ್ಲಿಕ್ಕಾಗಲ್ಲ, ಸ್ಟೇಯಿಂಗ್ ದ ಆಪರೇಷನ್ ಅಂತ ಹೇಳ್ತಾ ಇರೋದು. ಸೊ ಇದೆಲ್ಲ ಮೀಡಿಯಾದಲ್ಲಿ ದೊಡ್ಡ ಮಟ್ಟಿಗೆ ಚರ್ಚೆ ಆಗಬೇಕಿತ್ತು. ಇನ್ನು ಕಾರ್ಯಾಂಗದ ಪ್ರಶ್ನೆ ನೀವು ನೋಡ್ತಾ ಇದ್ದೀರಿ, ಎಷ್ಟು ಕರಪ್ಟ್ ಇದೆ ಅಂತೇಳಿ. ಸೊ ನನ್ನ ಪ್ರಕಾರ ಮೀಡಿಯಾ ಏನಾಗಿದೆ ಅಂತ ಏನು ಮಾಡಬೇಕಿತ್ತು ಅಂತ ನಾನು ಹೇಳಿದ್ದೆ. ಶಾಸಕಾಂಗದ ಬಗ್ಗೆ, ನ್ಯಾಯಾಂಗದ ಬಗ್ಗೆ, ಕಾರ್ಯಾಂಗದ ಬಗ್ಗೆ ಅದನ್ನು ಮಾಡಲಿಕ್ಕೆ ಫೇಲ್ ಆದರೆ ಏನಾಗ್ತದೆ ಅಂತ ನಾವು ಮತ್ತೆ ನೋಡಬೇಕಾಗ್ತದೆ. ಎಸ್ ಇದು ರಮೇಶ್ ಪರ್ಲ ಅವರೇ, ಅದೇ ನಮ್ಮ ಇವತ್ತಿನ ಸನ್ನಿವೇಶದಲ್ಲಿ ಮೀಡಿಯಾ, ಇವತ್ತಿನ ಸನ್ನಿವೇಶದಲ್ಲಿ ಈ ಪ್ರಜಾಪ್ರಭುತ್ವದಲ್ಲಿ ಪತ್ರಿಕೋದ್ಯಮದ ಪಾತ್ರದ ಬಗ್ಗೆ ಮಾತಾಡೋದು ಕ್ಲಿಷೆ ಆಗ್ತದೆ, ಅದು ಅಪ್ರಸ್ತುತ ಆಗುತ್ತೆ. ಯಾಕಂದರೆ ಇದು ತುಂಬ ಮುಂದಕ್ಕೆ ಹೋಗಿದೆ, ತುಂಬ ಕೆಟ್ಟ ವ್ಯವಸ್ಥೆಗೆ ಹೋಗಿದೆ. ಅದು ಲಾಸ್ಟ್ 10 years ಇಂದ ಶುರುವಾಗಿದೆ. ಈ ಕಾರ್ಪೊರೇಟ್ನವರು ಅಂದರೆ ಯಾರು ನಮ್ಮ ದೇಶದ ಅಧಿಕಾರವನ್ನು ಪಡೆಯಬೇಕಂತ ಮೊದಲೇ ಪ್ಲ್ಯಾನ್ ಮಾಡಿ ಹಾಕಿಕೊಂಡಿದ್ರು, ಅವರು ಮೀಡಿಯಾವನ್ನು ಅವಾಗಲೇ ದುರ್ಬಲ ಮಾಡಿದ್ದಾರೆ. 10 ವರ್ಷಕ್ಕೆ ಹಿಂದೆ ಅದನ್ನು ದುರ್ಬಲ ಮಾಡಿದ್ದಾರೆ, ಮೀಡಿಯಾವನ್ನು ದುರ್ಬಲ ಮಾಡಿದ್ದಾರೆ. ಅದು ಹೇಗೆ ಅಂದರೆ, ನೀವು ಫಸ್ಟ್ ನೋಡಿ, ನಮ್ಮ ದೇಶದ ಬಹುದೊಡ್ಡ ನೆಟ್ವರ್ಕ್ ಇದ್ದದ್ದು ETV. ಹೌದು, ಅದು ಪ್ರಾದೇಶಿಕ ಇದಿತ್ತು. ಅದನ್ನು ಪ್ರಾದೇಶಿಕ ಭಾಷೆಗಳಲ್ಲೂ ಕೂಡ ಅವರ ಇದಿತ್ತು, ಟಿವಿಗಳು ಬರ್ತಾ ಇತ್ತು. ಒಂದನೇದಾಗಿ ಅದು ಅವರ ಕಾನೂನು ಉಲ್ಲಂಘಿಸಿ ಅದನ್ನು ಪರ್ಚೇಸ್ ಮಾಡಿದ್ರು. ಅದು ಹೂಡಿಕೆ ಹೇಗೆ ಮಾಡಿದ್ರು, ರಿಲಯನ್ಸ್ನ ಹೂಡಿಕೆ ಮಾಡಿದ್ರು, ನೇರವಾಗಿ ಮಾಡಲಿಲ್ಲ, 25 ಕಂಪನಿ ಮೂಲಕ ಮಾಡಿದ್ರು ಒಂದನೇದಾಗಿ. ಎರಡನೇದಾಗಿ ಆಗ ಈ ಪ್ರೈವೇಟ್ ಟಿವಿ ಚಾನಲ್ಸ್ ಅಂತ ಏನಿದೆ, ಇವರಿಗೆ ಲೈಸೆನ್ಸಿಂಗ್ ಕೊಟ್ಟರಲ್ಲ ಆಗಿನ ಸರ್ಕಾರ, ಅದು ದೊಡ್ಡ ತಪ್ಪಾಗಿದೆ. ಅಲ್ಲಿ ಲೈಸೆನ್ಸ್ ಕೊಡುವ ರೀತಿಯಲ್ಲಿ ಇಷ್ಟೊಂದು 1000ಕ್ಕೂ ಹೆಚ್ಚು 900ಕ್ಕೂ ಹೆಚ್ಚು ಲೈಸೆನ್ಸ್ ಕೊಟ್ಟಿದ್ದಾರೆ. ಹೌದೌದು, ಇವತ್ತು ದೇಶದಲ್ಲಿ ಸುಮಾರು 950ರಷ್ಟು ಏನು ಟಿವಿ ಚಾನೆಲ್ಗಳಿದ್ದಾವೆ.
ಕೆಲವು ಸಾವಿರ ಇದೆ ಟಿವಿ ಚಾನಲ್. ಅದು ಅಪ್ಲಿಂಕಿಂಗ್, ಫಾರಿನ್ ಅಪ್ಲಿಂಕಿಂಗ್ ಇರ್ತದೆ. ಅದು ಇಂಡಿಯಾದಲ್ಲಿ 950 ಜಾಸ್ತಿ ಕೊಟ್ಟಿದ್ದಾರೆ. ಆಮೇಲೆ ಒಂದು ಹಂತದಲ್ಲಿ ಅದು ನಿಲ್ಲಿಸಿದ್ರು, ಅವರ ನೆಟ್ ವರ್ತ್ ಇಷ್ಟು ಇರಬೇಕು ಅಂತ. ಅದು ಆಮೇಲೆ ಕೆಲವೊಂದು ಪಾಲಿಸಿ ತಂದರು. ಆಕ್ಚುಲಿ ಈ ಹಿಂದಿನ UPA ಕಾಮೆಂಟ್ ಮಾಡಿದಂಥ ಕೆಲವೊಂದು ಈ ಥರದ ಮೀಡಿಯಾ ತಪ್ಪು ಕೂಡ ಇದರಲ್ಲಿ ಇವತ್ತಿನ ಇದರಲ್ಲಿ ಬರ್ತದೆ. ಆಮೇಲೆ ನೋಡಿ, ನ್ಯಾಯಾಂಗ ಬಗ್ಗೆ ಮಾತಾಡಿ. ಈಗ ನಾವು ಈಗ ರೈತರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ರೈತರ ಪರವಾಗಿ ಮಾಧ್ಯಮದಲ್ಲಿ ನಿಲ್ಬೇಕಾಗಿಲ್ಲ, ಆದರೆ ಅವರನ್ನು ಅವಮಾನ ಮಾಡುವಂತ, ಅವರ ವಿರುದ್ಧ ಅಪಪ್ರಚಾರ ಮಾಡುವಂತ ಕೆಲಸವನ್ನು ಈ ಮಾಧ್ಯಮ ಮಾಡ್ತದೆ ಅಂದ್ರೆ, ನೀವು ಮತ್ತೆ ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮದ ಪಾತ್ರ ಎಲ್ಲಿ ಬಂತು? ಯಾವ ಮಟ್ಟದ ಚರ್ಚೆ ಮಾಡಬೇಕಾಗ್ತದೆ? ಎಷ್ಟು ಕೆಟ್ಟದಾಗಿ ಅವರು ಇದು ಮಾಡಿದ್ರು. ಹೌದು, ಇವತ್ತು ಅದೇ ಏನು ರೈತರನ್ನು ಅವರು ಏನು ಅರ್ಬನ್ ನಕ್ಸಲರು, ಅವರು ಕಮ್ಯುನಿಸ್ಟರು, ಅವರು ಮುಸ್ಲಿಮರು, ಅವರು SDPA ಅವರು, ಆಮೇಲೆ ಖಾಲಿಸ್ತಾನದವರು, ಪಾಕಿಸ್ತಾನದವರು, ಅವರು ಇಂಗ್ಲಿಷ್ ಮಾತಾಡ್ತಾರೆ, ಅವರಿಗೆ ಅವರು ಕಾರಲ್ಲಿ ಬರ್ತಾರೆ, ಜೀಪಲ್ಲಿ ಬರ್ತಾರೆ. ಅಲ್ಲ, ಎಲ್ಲಿ ನರೇಟಿವ್, ಈ ನರೇಟಿವ್ ಇದೆ ಅಲ್ಲ, ಯಾರು ಎಲ್ಲಿಂದ ಬರ್ತಾ ಇದೆ? ಯಾಕೆಂತ ಹೇಳಿದ್ರೆ ಅಲ್ಲ, ಆನಂತರ ಈಗ ಪ್ರತಿ ಏನು ವಾರದಲ್ಲಿ ಒಂದು ಸರ್ತಿ ಕೇಂದ್ರ ಸರ್ಕಾರ ರೈತರನ್ನು ಬನ್ನಿ ಅಂತ ಕರೆದು ಮಾತುಕತೆ ಮಾಡುತ್ತೆ. ಈಗ ಇವರು ಏನು ಮೀಡಿಯಾದವರು ಹೇಳಿದಾಗೆ ಅವರು ಖಾಲಿಸ್ತಾನದವರು, ಅವರು ಪಾಕಿಸ್ತಾನದವರು, ಅವರು ಆ ಪಕ್ಷದವರು, ನಕ್ಸಲರಲ್ಲಾಗಿದ್ದರೆ ಅವ್ರನ್ನ ಯಾಕೆ ಕರೆದು ಮಾತುಕತೆ ಮಾಡಬೇಕಿತ್ತ ಅನ್ನೋದಾದ್ರೂ ಪ್ರಶ್ನೆ ಮಾಡಬೇಕಿತ್ತಲ್ಲ. ಅದು ಯಾಕಂದ್ರೆ ಈಗ ಒಂದು ನಾಯಿ ಇದ್ರೆ, ನೀವು ನಾಯಿಯನ್ನು ಕೊಲ್ಬೇಕಾದ್ರೆ ಸುಮ್ಮನೆ ಕೊಲ್ಲಕ್ಕಾಗಲ್ಲ. ನೀವು ಅದನ್ನು ಹುಚ್ಚು ನಾಯಿ ನಿಮಗೆ ಪಟ್ಟ ಕಟ್ಟಿ, ನೀವು ಯಾರು ಕೂಡ ಮಾತಾಡಲ್ಲ, ಎಲ್ಲರೂ ಬಂದು ಕಲಿಸಿದ್ದಾರೆ. ಸೊ ಈಗ ನೀವು ರೈತರು, ಅವ್ರು ರೈತರಲ್ಲ, ಫಸ್ಟಿಗೆ ಬಂದದ್ದು ಅವ್ರು ರೈತರಲ್ಲ ಅಂತ. ಅವರು ಕಾರಲ್ಲಿ ಬಂದರು, ಅವರು ಜೀಪಲ್ಲಿ ಬಂದರು, ಅವ್ರು ಇಂಗ್ಲಿಷ್ ಮಾತಾಡ್ತಾರೆ, ಅವರು ಪಿಜ್ಜಾ ಬರ್ಗರ್ ತಿಂತಾರೆ ಶುರುವಾಗಿ ಎಲ್ಲಿವರೆಗೆ ಬಂತು? ಖಾಲಿಸ್ತಾನಿ ಎಲ್ಲರೇ ಬಂತು. ಈಗ ಪಾಕಿಸ್ತಾನದವರ ಹೆಸರು ಬರ್ತಾ ಇದೆ. ಸೊ ಇದು ಏನಂದ್ರೆ ಅವ್ರು ಡಿಫೇಮ್ ಮಾಡೋದು, ಡಿಫೇಮ್ ಮಾಡಿ ಅಂದ್ರೆ ಪ್ರತಿಯೊಬ್ಬ ಭಾರತೀಯನು ಕೂಡ ರೈತರ ಪರವಾಗಿ ನಿಲ್ಬೇಕು. ಯಾಕಂದ್ರೆ ಇವರು ಊಟ ಮಾಡೋದು ಏನನ್ನು ಅದೇ ರೈತರು ಮಾಡಿದನು. ಆ ಒಂದು ಕನಿಷ್ಠ ಪರಿಜ್ಞಾನ ಕೂಡ ನಮ್ಮ ಜನರಿಗಿಲ್ಲ. ಹೌದು, ನಾವು ಕೃಷಿ ಪರಂಪರೆ ಅಂತ ಹೇಳ್ತೇವೆ, ನಾವು ರೈತರನ್ನು ಅನ್ನದಾತರ ಅಂತ ಹೇಳ್ತೇವೆ, ನಮ್ಮದು ಕೃಷಿ ಪ್ರಧಾನ ದೇಶ ಅಂತ ಹೇಳ್ತೇವೆ. ಈ ಪರಿಸ್ಥಿತಿ ಇದು ರಾಜ್ಯಕ್ಕೆ ಉದ್ದೇಶಕ್ಕೆ ಬಂದು ಖಾಲಿ ಇಬ್ಬರು ಕಾರ್ಪೊರೇಟರ್ನವರ ಇಂಟ್ರೆಸ್ಟ್ ಅನ್ನು ಇದು ರಕ್ಷಣೆ ಮಾಡಲಿಕ್ಕೆ ಬೇಕಾಗಿ, ಅವರ ಲಾಭಕ್ಕಾಗಿ ಇಡೀ ದೇಶ ಇಷ್ಟೊಂದು ಈ ರೂಲಿಂಗ್ ಪಾರ್ಟಿ, ಈ ವ್ಯವಸ್ಥೆ ಅವರ ಪರವಾಗಿ ನಿಂತಿದೆ ಅಂದರೆ, ಇವರು ರಾಜ್ಯಕ್ಕೆ ಈ ಆಡಳಿತ ಬಂದವರು ಇವರು ಏನು ಕೊಟ್ಟ ಭರವಸೆ ಏನು, ಆಶ್ವಾಸನೆ ಏನು, ಈಗ ಮಾಡುತ್ತಿರುವುದೇನು? ಅಂದರೆ ಮೀಡಿಯಾಗಳು ಕೂಡ ಬಹುಶಃ ಸಂಪೂರ್ಣ ಒಂಥರ ನಿಷ್ಕ್ರಿಯವಾದಂಥ ನಿಷ್ಕ್ರಿಯ ಅಲ್ಲ, ಅವರು ಸಕ್ರಿಯರಾಗಿದ್ದಾರೆ. ಸರ್ಕಾರದ ಪರವಾಗಿ, ವ್ಯವಸ್ಥೆಯ ಪರವಾಗಿ, ಕಾರ್ಪೊರೇಟ್ ಪರವಾಗಿ ತುಂಬಾ ಸಕ್ರಿಯ ಅಲ್ಲ, ತುಂಬಾ ಕೆಟ್ಟದಾಗಿ ವರ್ತಿಸ್ತಾ ಇದ್ದಾರೆ. ಇದು ಮಿತಿ ಮೀರ್ತದೆ. ಇದು ಬಹುಶಃ ಇದು ಒಟ್ಟು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಭಾರಿ ದೊಡ್ಡ ಒಂದು ಆತಂಕ ಅಲ್ವಾ ಇದು? ಅಂದಾಗೆ ಕ್ವಶನ್ ಮಾಡ್ಬೇಕಾದೇನು, ಇದು ಕೃಷಿ ಸ್ಟೇಟ್ ಸೆಕ್ಟರ್ಗೆ ಬರುವಂತ. ಅದು APMC ಯಾರು ಮಾಡಿ ಆಕ್ಟ್, ಸ್ಟೇಟ್ ನವರು ಆಕ್ಟ್ ಮಾಡಿದ್ದು, ಅದನ್ನ ಅವ್ರು ಹೇಗೆ ತೆಗೆದಾಕ್ತಾರೆ? ಆಮೇಲೆ ವಿದ್ಯುತ್ ಕಂಪನಿಯನ್ನು ಅವ್ರು ಮಾರಾಟ ಮಾಡ್ತಾರೆ. ಯಾರು ವಿದ್ಯುತ್ ಕಂಪನಿ? ಸ್ಟೇಟ್ ಇದರಲ್ಲಿ. ಈ ತರದ ಒಂದು ಫೆಡರಲ್ ಸಿಸ್ಟಮ್ ಅನ್ನೇ ಇದು ಮಾಡಿದಾಗ ಅದನ್ನು ಕ್ವಶನ್ ಮಾಡಬೇಕಿತ್ತು ಈ ಮೀಡಿಯಾದವರು. ಅವರು ರೈತರನ್ನು ಕ್ವಶನ್ ಮಾಡ್ತಾ ಇದ್ದಾರೆ. ರೈತರು ಸರಿ, ಅದೇ ನೀವು ಹೇಳೋ ಪ್ರಕಾರ ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಅದೇ ಸರ್ ನಾವು ಆರಂಭದಲ್ಲಿ ಬಂದಂಥ ವಿಚಾರ ಅಂದರೆ, ಮಾಧ್ಯಮಗಳು ಏನು ಪ್ರಜಾಪ್ರಭುತ್ವದ ಒಂದು ನೆಲದಲ್ಲಿ ನಿಂತು ಯಾವ ರೀತಿ ವರ್ತನೆ ಮಾಡಬೇಕಾಗಿತ್ತು ಅದಕ್ಕಿಂತ ಕಂಪ್ಲೀಟ್ ತದ್ವಿರುದ್ಧವಾದ ನೆಲೆಯಲ್ಲಿ ನಿಂತು ಈಗ ಏನು ಕಾರ್ಯನಿರ್ವಹಿಸ್ತಾ ಉಂಟು. ಅದಕ್ಕೆ ಮೀಡಿಯಾ ಕ್ಯಾಪ್ಚರ್ ಅಂತ ಪರಿಭಾಷೆ ಯಾಕೆ ಬಳಸಿದ್ದು ಅಂತ ಹೇಳಿದ್ರೆ, ಮೀಡಿಯಾದ ಇಡೀ ಉದ್ದೇಶ. ನಾವು ಸಣ್ಣ ಬ್ರೇಕ್ ತಗೊಳ್ಳೋ, ಬ್ರೇಕ್ ನಂತರ ಈ ವಿಚಾರಕ್ಕೆ ಬರುವ. ಆ ವೀಕ್ಷಕರಿಗೆ ಸಣ್ಣ ಒಂದು ಬ್ರೇಕ್ ನಂತರ ಈ ಒಂದು ಮಾತುಕತೆ ಮತ್ತೆ ಮುಂದುವರಿಯುತ್ತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ಕರಪ್ಟ್ ಮೀಡಿಯಾ ಮತ್ತು TRP ಹುಚ್ಚು ಈ ವಿಚಾರವಾಗಿ ನಾವು ಮಾತಾಡ್ತಿದ್ದೇವೆ. ನಮ್ಮ ಜೊತೆಗೆ ಹಿರಿಯ ಚಿಂತಕರಾಗಿರುವಂಥ ಡಾಕ್ಟರ್ ಚಂದ್ರ ಪೂಜಾರಿ ಅವರಿದ್ದಾರೆ, ಜೊತೆಗೆ ಹಿರಿಯ ಪತ್ರಕರ್ತರಾಗಿರುವಂಥ ರಮೇಶ್ S. ಪೆರ್ಲಾ ಅವರಿದ್ದಾರೆ. ನಾವು ಈಗಾಗಲೇ ಮಾತನಾಡುವ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಳಗಡೆ ನಮ್ಮ ಏನು ಭಾರತೀಯ ಸಂದರ್ಭದಲ್ಲಿ ನಮ್ಮ ಮಾಧ್ಯಮಗಳು ಎಷ್ಟರ ಮಟ್ಟಿಗೆ ಒಂದು ಪ್ರಜಾಪ್ರಭುತ್ವದ ಮೌಲ್ಯವನ್ನು ಏನು ಉಳಿಸುವಲ್ಲಿ ಬೆಳೆಸುವಲ್ಲಿ ನಮ್ಮ ಮಾಧ್ಯಮಗಳು ಕಾರ್ಯಪ್ರವೃತ್ತವಾಗಿದೆ ಅನ್ನೋ ಬಗ್ಗೆ ಮಾತಾಡ್ತಾ ಇದ್ದೆವು. ಸೊ ಇಬ್ಬರು ಕೂಡ
ಅಭಿಪ್ರಾಯ ಹಂಚಿಕೊಂಡಾಗ ಏನು ಪ್ರಜಾಪ್ರಭುತ್ವದ ಮೌಲ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ನಮ್ಮ ಮಾಧ್ಯಮಗಳು ಕೆಲಸ ಮಾಡುವುದಕ್ಕಿಂತ ಹೆಚ್ಚಾಗಿ ಕೆಲವು ಹಿತಾಸಕ್ತಿಗಳನ್ನು ಕಾಪಾಡುವ ಅಥವಾ ಅವರ ಪರವಾಗಿ ನಿಲ್ಲುವಂಥ ಕೆಲಸವನ್ನು ನಮ್ಮ ಮಾಧ್ಯಮಗಳು ಮಾಡ್ತಾ ಇವೆ ಅನ್ನೋದನ್ನು ಇಲ್ಲಿ ಅಭಿಪ್ರಾಯ ಹಂಚಿಕೊಂಡರು. ಈಗ ನಾನು ಸರ್ ಮತ್ತೆ ಈ ಒಂದು ಮಾತುಕತೆಯನ್ನು ಮುಂದುವರಿಸುವ ಸಂದರ್ಭದಲ್ಲಿ ಯಾವೆಲ್ಲ ಕಾರಣಗಳಿಗಾಗಿ ನಮ್ಮ ದೇಶದಲ್ಲಿ ನಮ್ಮ ಮಾಧ್ಯಮಗಳು ಇಷ್ಟೊಂದು ಕೊಲಗಿಟ್ಟು ಹೋಯಿತು ಅಂತ? ಬಟ್ ಬೇಸಿಕಲಿ ಇದು ನಮ್ಮ ದೇಶ ಅಂತಲ್ಲ, ಎಲ್ಲ ದೇಶಗಳು ಎಲ್ಲೆಲ್ಲಿ ಡೆಮೋಕ್ರಸಿ ಇದೆ ಅಲ್ಲೆಲ್ಲ ಇದೇ ಸ್ಥಿತಿ ಮೀಡಿಯಾದ್ದು. ಆದರೆ ಅಮೇರಿಕಾ ಇವರು ಹೇಳ್ತಾರೆ ಈಗ ಈ ಟ್ರಂಪ್ ಕಾಲದಲ್ಲಿ ಮೀಡಿಯಾ ಸ್ವಲ್ಪ ಸ್ಟ್ರಾಂಗ್ ಆಗಿತ್ತು, ನಮ್ಮಷ್ಟು ಕಾಂಪ್ರಮೈಸ್ ಅಲ್ಲ ಅಂತೇಳಿ. ಆದರೂ ಮೀಡಿಯಾ ಮತ್ತು ಈ ಕ್ಯಾಪಿಟಲ್ ರಿಲೇಷನ್ಸ್ ಇದೆಲ್ಲ ಅದು ಎಲ್ಲ ದೇಶದಲ್ಲೂ ಇದೆ. ಈಗ ನಮ್ಮ ಕತೆ ನಾನು ಫಸ್ಟ್ ಹೇಳಿದೆ, ಪ್ರಜಾಪ್ರಭುತ್ವದಲ್ಲಿ ಮೀಡಿಯಾ ಎಷ್ಟು ಇಂಪಾರ್ಟೆಂಟ್ ಟು ಎಜುಕೇಟ್ ದ ಪೀಪಲ್, ಎಸ್ಪೆಷಲಿ ಪೊಲಿಟಿಕಲ್ ಎಜುಕೇಶನ್ ಕೊಡಲಿಕ್ಕೆ. ಅನ್ಫಾರ್ಚುನೇಟ್ ಅದನ್ನು ಮಾಡ್ತಾ ಇಲ್ಲ, ಕಂಪ್ಲೀಟ್ ಒಂಥರ ಬೇರೆ ರೀತಿಯಲ್ಲಿ ವ್ಯವಹಾರ ಮಾಡ್ತಾ ಇದ್ದಾರೆ. ಇದು ಯಾಕೆ ಹೀಗಾಗ್ತದೆ ಅಂತ ಹೇಳುತ್ತ ಕಾರಣ ನೋಡಿದರೆ, ಇದು ನಾನಲ್ಲ, ಈಗ ನಾಮ್ ಚಾಮ್ಸ್ಕಿ ಅವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಕನ್ಸೆಂಟ್ ಅಂತೇಳಿ ಒಮ್ಮತವನ್ನು ಸೃಷ್ಟಿ ಮಾಡೋದು ಹೇಗೆ ಅಂತೇಳಿ, ಅದು ಈಗ ನಮ್ಮ ಮಾಸ್ ಎಜುಕೇಷನ್ ತಗೊಳ್ಳಿ, ಮಾಸ್ ಮೀಡಿಯಾ ತಗೊಳ್ಳಿ, ಏನೆಲ್ಲ ಮಾಸ್ ಅಂತ ಇದೆ ಅಲ್ವಾ, ಅದರ ಇಡೀ ಉದ್ದೇಶವೇ ಜನರನ್ನು ಒಪ್ಪಿಸುವುದು. ಮೀಡಿಯಾ ದೊಡ್ಡ ಮಟ್ಟಿಗೆ ನಮಗೆ ಗೊತ್ತಾಗ್ತದೆ, ಬಟ್ ಎಜುಕೇಷನ್ ಕೂಡ ಒಪ್ಪಿಸ್ತಾ ಇದೆ ಅಂತ ಹೇಳೋದು ನಮಗೆ ಅರ್ಥ ಆಗ್ತಾ ಇಲ್ಲ. ಬಟ್ ಮೀಡಿಯಾ ಹೇಗೆ ಜನರನ್ನು ಒಪ್ಪಿಸ್ತಾ ಇದೆ ಅಂತೇಳಿ, ಹೇಗೆ ಒಪ್ಪಿಸ್ತಾ ಇದೆ ಅಂತ ಹೇಳಿದ್ರೆ ಭಾರಿ ಮುಖ್ಯ ನೋಡಿ. ಒಂದು ಮೀಡಿಯಾ ಇವತ್ತು ಶುರು ಮಾಡಬೇಕು ಅಂತ ಹೇಳಿದ್ರೆ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಬೇಕು. ಕೋಟಿಗಟ್ಟಲೆ ಇನ್ವೆಸ್ಟ್ ಯಾರು ಮಾಡಲಿಕ್ಕೆ ಸಾಧ್ಯ? ಈಗ ನಮ್ಮ ಭಾರತದಲ್ಲೇ ನಾನು ನಿಮಗೆ ಕೆಲವು ಉದಾಹರಣೆ ಕೊಡ್ತೇನೆ. ಒಂದು 10-12 ಬಿಗ್ ಚಾನಲ್ಗಳಿವೆ. ಒಂದು ಆನಂದ್ ಬಜಾರ್ ಪತ್ರಿಕಾ ಗ್ರೂಪ್ ಇದೆ, ಕೋಟಿಗಟ್ಟಲೆ ವ್ಯವಹಾರ. ಮತ್ತೊಂದು ಬೆನೆಟ್ ಕಾಲಮನ್ ಅಂಡ್ ಕಂಪನಿ ಲಿಮಿಟೆಡ್ 1913 ಶುರು ಆಗಿದೆ. ಮತ್ತೆ ಹಿಂದೂಸ್ತಾನ್ ಟೈಮ್ಸ್ ಗ್ರೂಪ್, ಇದು ಬಿರ್ಲಾ ಗ್ರೂಪಿನವ್ರದ್ದು. ಮತ್ತೊಂದು ನಿಮಗೆ ಇಂಡಸ್ಟ್ರಿಯಲಿಸ್ಟ್ ಗ್ರೂಪಿನಿಂದ ಬರುವಂಥದ್ದು ನಾನು ಯಾವ್ದು ಹೇಳಬೇಕು, ಜಿ ಟಿವಿ ನೆಟ್ವರ್ಕ್, ಅದು ಎಸೆಲ್ ಗ್ರೂಪ್ ಇದ್ದು. ಸೊ ರಿಲಯನ್ಸ್ ಇದೆಯಾ, ಈಗ ಅವರು ಆಗ ಹೇಳ್ತಾ ಇದ್ರು, ರಿಲಯನ್ಸ್ ಏನು ಮಾಡಿದ್ರು ಅಂತ ಫಸ್ಟ್ ನೆಟ್ವರ್ಕ್ 18 ಇನ್ವೆಸ್ಟ್ ಮಾಡಿದ್ರು. ನೆಟ್ವರ್ಕ್ 18 ಈನಾಡನ್ನು ಎಕ್ವೈರ್ ಮಾಡಿದ್ರು. ಕಡೆಗೆ ಇಡೀ ಆ ಈನಾಡು ನೆಟ್ವರ್ಕ್ 18 ಒಟ್ಟಾಯ್ತಲ್ಲ, ಅದರ ಕಂಪ್ಲೀಟ್ ಕಂಟ್ರೋಲಿಂಗ್ ಶೇರು ರಿಲಯನ್ಸಿಗೆ ಹೋಯಿತು. ರಿಲಯನ್ಸ್ ಇದು ಎರಡು ಸೇರಿದರೆ ದೇಶದಲ್ಲಿ ವಿವಿಧ ರೀಜನಲ್ ಲ್ಯಾಂಗ್ವೇಜ್ ಎಲ್ಲ ಹಲವಾರು ಚಾನಲ್ಗಳು ಇವತ್ತು ರಿಲಯನ್ಸ್ ವ್ಯಾಪ್ತಿಯಲ್ಲಿ ಇದೆ. ಸೊ ಇವರಿಗೆ ಯಾರೆಲ್ಲ ಈಗ ಇಂಡಸ್ಟ್ರಿಯಲ್ ಇದ್ದಾರಲ್ಲ, ಯಾರೆಲ್ಲ ಇದರಲ್ಲಿ ಮೀಡಿಯಾದಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಇವರಿಗೆ ಕೇವಲ ಮೀಡಿಯಾ ಬಿಸ್ನೆಸ್ ಅಲ್ಲ, ಇವ್ರಿಗೆಲ್ರಿಗೂ ಬೇರೆ ಬಿಸ್ನೆಸ್ ಇದೆ. ಎಜುಕೇಷನ್ ಇದೆ, ರಿಯಲ್ ಎಸ್ಟೇಟ್ ಇದೆ, ಫಿನಾನ್ಸ್ ಇದೆ, ಫಿಲ್ಮ್ ಇಂಡಸ್ಟ್ರಿ ಇದೆ, ಖಾಲಿ ಟಿ ವಿ ಅಲ್ಲ. ಸೊ ಪ್ರತಿ ಟಿ ವಿ ಜೊತೆಗೆ ಕ್ರಾಸ್ ಇನ್ವೆಸ್ಟ್ಮೆಂಟ್ ಇದೆ. ಅಂದರೆ ಟಿ ವಿ ನಡೆಸೋರು ರೇಡಿಯೋ ನಡೆಸ್ತಾರೆ, ರೇಡಿಯೋ ನಡೆಸೋರು ಮ್ಯಾಗಝಿನ್ ನಡೆಸ್ತಾರೆ, ಮ್ಯಾಗಝಿನ್ ನಡೆಸೋರು ನ್ಯೂಸ್ ಪೇಪರ್ ನಡೆಸ್ತಾ ಇದ್ದಾರೆ. ಈಗ ಕ್ರಾಸ್ ಇನ್ವೆಸ್ಟ್ಮೆಂಟ್ ತುಂಬ ಇದೆ. ಸೊ ಹೀಗಾಗಿ ಏನಾಗಿದೆ ಅಂತ ಹೇಳಿದ್ರೆ, ಇಟ್ ಇಸ್ ಎ ವೆರಿ ಬಿಗ್ ಬಿಸ್ನೆಸ್. ಇದರ ಟೋಟಲ್ ಅಮೌಂಟ್ 2011 ವೇಳೆಗೆ 282.4 ಬಿಲಿಯನ್ ರುಪೀಸ್. ಇಷ್ಟು ದೊಡ್ಡ ವ್ಯಾಪಾರ ಇದು 2011 ವೇಳೆಗೆ. 2021 ಒಳಗೆ ಇದು ಕಂಪ್ಲೀಟ್ ಡಬಲ್ ಆಗಿರುತ್ತೆ ನನ್ನ ಪ್ರಕಾರ. ಇಷ್ಟು ದೊಡ್ಡ ವ್ಯಾಪಾರ ಆಗಿದೆ ನಮ್ಮಲ್ಲಿ ಮೀಡಿಯಾ. ಸೊ ಅದರಲ್ಲಿ ಇನ್ವೆಸ್ಟ್ ಮಾಡೋರು ಕೋಟ್ಯಾಧೀಶರು. ನಾಳೆ ನೀವು ನಮಗೇನೋ ಸಮಾಜಕ್ಕೆ ಹೇಳಬೇಕು ಅಂತ ಹೇಳೋದು ಟಿವಿ ಶುರು ಮಾಡಬೇಕಾದ್ರೆ, ಈಗ ನೀವಲ್ಲಿ ಮಾಡುವಾಗಲೇ ಏನು ಜಿ ನ್ಯೂಸ್ ಪ್ರಸ್ತಾಪ ಮಾಡಿದ್ರಿ, ಕಳೆದ 2-3 ದಿವಸಗಳ ಹಿಂದೆ ಇಡೀ ರೈತರ ಏನು ಚಳವಳಿ ದಿಲ್ಲಿ ಗಡಿಯಲ್ಲಿ ನಡೀತಾ ಇರೋದು, ಅದರ ಬಗ್ಗೆ ಕಂಪ್ಲೀಟ್ ಆಗಿ ಆಂಟಿ ಸ್ಟೋರಿಗಳ ಮೇಲೆ ಖಾಲಿಸ್ತಾನ ಇನ್ಫಿಲ್ಟರ್ ಆಗಿದ್ದಾರೆ ಅಂತ ಹೇಳಿ ಅವ್ರು ಫಸ್ಟ್ ಶುರು ಮಾಡಿದ್ರು. ಸೊ ಅದರ ಬೇಸಲ್ಲಿ ಹೇಳಿದ್ರಲ್ಲ ಈಸೆಲ್ ಗ್ರೂಪಿನವರು ಇಂಡಸ್ಟ್ರಿಯಲ್, ಇವರ ಸ್ಟೋರಿ ಬೇಸಲ್ಲಿ NIA ಎನ್ಕ್ವೈರಿ ಶುರು ಮಾಡಿದೆ. ಅಂದರೆ ಇವರ ನೆಟ್ವರ್ಕ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಹೇಳಿದ್ರೆ, ಈ ಗೌರ್ಮೆಂಟು ಕಾರ್ಪೊರೇಟು ಎಷ್ಟು ಕನೆಕ್ಟೆಡ್ ಅಂತ ಹೇಳಿದ್ರೆ, ಇವರು ಫಸ್ಟಿಗೆ ಪ್ರಚಾರ ಮಾಡೋದು ಅವರು ಕಳ್ಳರು ಅಂತ, ನೆಕ್ಸ್ಟ್ ಕಳ್ಳರ ಹಿಡಿಲಿಕ್ಕೆ ಪೊಲೀಸರು. ಸೊ ವೆರಿ ಇಂಪಾರ್ಟೆಂಟ್ ಕಾರ್ಪೊರೇಟ್ಗಳು ಮೀಡಿಯಾ, ಬೇರೆ ಬೇರೆ ಬಿಸ್ನೆಸ್ ಇದ್ದವರು ಮೀಡಿಯಾ ಕಂಟ್ರೋಲ್ ತಗೊಳ್ಳೋದು. ಮತ್ತೊಂದು ದೊಡ್ಡ ದುರಂತ ಹೇಳಿದ್ರೆ, ಕೇವಲ ಮೀಡಿಯಾದಲ್ಲಿ ಇದ್ದವರಿಗೆ ಸಾಕಷ್ಟು ಕಂಪನಿಗಳಲ್ಲಿ ಶೇರ್ ಇನ್ವೆಸ್ಟ್ಮೆಂಟ್ ಇದೆ, ಅದೊಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಹಾಗಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಮೀಡಿಯಾ ಜನರ ಇಂಟ್ರೆಸ್ಟಿಂಗ್ ಎತ್ತು, ಕಾರ್ಪೊರೇಟ್ ಇಂಟ್ರೆಸ್ಟ್ ಭಾರಿ ಜೋರು ನಡೀತದೆ. ಎರಡನೇದ್ದು, ನೀವೊಂದು ಕ್ಯಾಪಿಟಲಿಸ್ಟ್ ವರ್ಲ್ಡ್ ಅಲ್ಲಿ ಪ್ರಾಫಿಟ್ ಓರಿಯೆಂಟೇಷನ್ ಇರ್ತದೆ. ಬಟ್ ಇವರು ಕೇವಲ ಮೀಡಿಯಾದಿಂದ ಯಾರೋ ಟಿವಿಯನ್ನು ರನ್ ಮಾಡಿ, ನ್ಯೂಸ್ ಪೇಪರ್ ರನ್ ಮಾಡಿ ಅದರ ಕಾಸ್ಟ್ ಅನ್ನು ಭರಿಸಲಿಕ್ಕೆ ಸಾಧ್ಯ ಆಗುದಿಲ್ಲ. ಸೊ ಇಟ್ ಡಿಪೆಂಡ್ ಹೆವಿಲಿ ಆನ್ ಅಡ್ವರ್ಟೈಸ್ಮೆಂಟ್. ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಡಿಪೆಂಡ್ ಆಗಿರ್ತದೆ. ಅಡ್ವರ್ಟೈಸ್ಮೆಂಟ್ ಡಿಪೆಂಡ್ ಆಗೋದು ಯಾರೋ, ನಾವು ಅಕ್ಕಿ ರಾಗಿ ಗೋಧಿ ಜೋಳಕ್ಕೆ ಯಾರು ಅಡ್ವರ್ಟೈಸ್ ಮಾಡೋದಿಲ್ಲ, ಮಾಡ್ತಾ ಇರೋದು ಕಂಫರ್ಟ್ಸ್ಗೆ ಮತ್ತು ಲಕ್ಸುರಿ ಗೂಡ್ಸ್. ಕಂಫರ್ಟ್ಸ್ ಮತ್ತು ಲಕ್ಸುರಿ ಗೂಡ್ಸ್ ಯಾರು ಪರ್ಚೇಸ್ ಮಾಡೋದು? ಮಿಡ್ ಕ್ಲಾಸ್. ಸೊ ನ್ಯಾಚುರಲಿ ಇಡೀ ಮೀಡಿಯಾ ಓರಿಯೆಂಟೇಷನ್ ಈಸ್ ಮಧ್ಯಮ ವರ್ಗ ಆಗಿರ್ತದೆ ಅಡ್ವರ್ಟೈಸ್ಮೆಂಟ್ ಇರೋದ್ರಿಂದ. ಸೊ ನೆಕ್ಸ್ಟ್ ಇವ್ರು ಏನು ಗೊತ್ತಾ, ಪ್ರತಿ ಮೀಡಿಯಾ ಕೂಡ
ಖರ್ಚು ಕಡಿಮೆ ಮಾಡಲಿಕ್ಕೋಸ್ಕರ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಇದೆಯಲ್ಲ, ಅವರು ನೇರ ಗೌರ್ಮೆಂಟ್ ಮತ್ತು ಕಾರ್ಪೊರೇಟ್ ಮತ್ತು ಎಕ್ಸ್ಪರ್ಟ್ಗಳನ್ನು ಡಿಪೆಂಡ್ ಆಗಿರ್ತಾರೆ. ಅವ್ರ ಫೀಲ್ಡಲ್ಲಿ ಅವರ ಜನ ಬಿಡುವುದಿಲ್ಲ. ಇವರು ಕಾರ್ಪೊರೇಟು, ಗೌರ್ಮೆಂಟು ಮತ್ತು ಎಕ್ಸ್ಪರ್ಟ್ಗಳು ನಾವು ನೋಡ್ತಾ ಇದ್ದೇವಲ್ಲ, ದೇ ಆರ್ ಪ್ರೋ ಎಸ್ಟಾಬ್ಲಿಷ್ಮೆಂಟ್, ದೇ ಆರ್ ನಾಟ್ ಪ್ರೋ ಪೀಪಲ್. ನಿಮಗೆ ರೈತರ ಬಗ್ಗೆ ತಿಳಿಬೇಕು ಅಂತ ಹೇಳಿದ್ರೆ ಅಲ್ಲಿ ರೈತರ ಜೊತೆ ಆ ಟೆಂಟಲ್ಲಿ ಮಲಗಬೇಕು. ಯಾವ ಮೀಡಿಯಾದವರು ರೆಡಿ ಇರ್ತಾನೆ? ಸೊ ಹೀಗಾಗಿ ಇಡೀ ಮೀಡಿಯಾ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ನಾವೆಲ್ಲ ಮಾತಾಡ್ತಾ ಕಾರ್ಪೊರೇಟೈಸ್ ಆಗಿದೆ. ಸೊ ಅಡ್ವರ್ಟೈಸ್ಮೆಂಟ್ ಅದರ ಮೇಜರ್ ರೆವಿನ್ಯೂ ಸೋರ್ಸ್ ಆಗಿದೆ, ಮತ್ತು ನ್ಯೂಸ್ ಸೋರ್ಸಸ್ ಗೌರ್ಮೆಂಟ್ ಆಗಿದೆ. ಸೊ ಹೀಗಿರುವಾಗ ಯು ಕಾಂಟ್ ಎಕ್ಸ್ಪೆಕ್ಟ್ ಮೀಡಿಯಾ ಜನರ ಪರ ಇರುವಂಥ ಮೀಡಿಯಾವನ್ನು ಈಗಿನ ಸ್ಥಿತಿಯಲ್ಲಿ ಒಂದೇ ಪರಿಹಾರ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ. ಮೊದಲು ಕೂಡ ಕಾರ್ಪೊರೇಟ್ನವರು ಕಂಟ್ರೋಲ್ ಇತ್ತು, ಇಲ್ಲ ಅಂತಲ್ಲ. ಆದ್ರೂ ಈಗ ಟೈಮ್ಸ್ ಆಫ್ ಇಂಡಿಯಾ ಅಂತ ಒಂದು ಇದಿರ್ಬೋದು, ಸ್ಟೇಟ್ಸ್ಮ್ಯಾನ್ ಇರ್ಬೋದು, ಟೆಲಿಗ್ರಾಫ್ ಇರ್ಬೋದು, ಹಿಂದೂಸ್ತಾನ್ ಟೈಮ್ಸ್ ತಕ್ಕಮಟ್ಟಿಗೆ ಅವರು ಒಂದು ನ್ಯೂಟ್ರಲ್ ಹೊಂದಿದ್ರು. ಈ ತರ ಒಂದು ಕ್ರಿಮಿನಲ್ ತರದ ಒಂದು ಟೆಂಡೆನ್ಸಿ ಈ ಪ್ರೈವೇಟ್ ಟಿವಿ ಚಾನಲ್ ಮಾಡ್ತಿರುವಂತ ಇದೆಯಲ್ಲ, ಆ ತರದ ಒಂದು ವ್ಯವಸ್ಥೆ ಮೊದಲು ಕೂಡ ಇರಲಿಲ್ಲ. ಇವಾಗ ಯಾಕಾಗಿದೆ ಈ ತರದ ಒಂದು ಅಪವಿತ್ರ ಮೈತ್ರಿ ಆಗಿದೆ ಈ ರೂಲಿಂಗ್ ಕ್ಲಾಸ್ ಅಂಡ್ ರೂಲಿಂಗ್ ಸಿಸ್ಟಮ್ ಅಂಡ್ ಕಾರ್ಪೊರೇಟರ್ ಮತ್ತೆ ರೂಲಿಂಗ್ ಸಿಸ್ಟಮ್ ಮೊದಲು ಕೂಡ ಇತ್ತು. ಆದರೆ ಇದೊಂದು ಸೇರಿಕೊಂಡಿತ್ತು, ಮತ್ತು ಅದು ಮಿತಿ ಮೀರಿ ಇದರ ಒಂದು ಏನು ಫೇಕ್ ನ್ಯೂಸ್ ಮಾಡುವಂಥದ್ದು, ತೀರಾ ಒಬ್ಬರು ಡಿಫೇಮ್ ಮಾಡುವಂಥ ಇದು ಮಾಡೋದು, ಅದಕ್ಕೆ ಸರಿಯಾಗಿ ಸರ್ಕಾರದ ಏಜೆನ್ಸೀಸ್ ಕೆಲಸ ಮಾಡೋದು, ಈ ಥರದ ವ್ಯವಸ್ಥೆ ಇರಲಿಲ್ಲ. ಯಾಕಂದರೆ ಕಾರ್ಪೊರೇಟ್ ಮೊದಲು ಕೂಡ ಇತ್ತು. ಮತ್ತು ಇನ್ನೊಂದು ಮೇಜರ್ ಸಮಸ್ಯೆ ಏನಿದೆ ಗೊತ್ತಾರೆ ಮೀಡಿಯಾದಲ್ಲಿ, ಅದರ ರೆವಿನ್ಯೂ ಪ್ಯಾಟರ್ನ್ ಸರಿ ಇಲ್ಲ. ಅಂದರೆ ನಿಮ್ಮ ಇಂಡಿಯಾದಲ್ಲಿ ಒಂದು ಪೇಪರ್ನ ರೇಟ್ 5 ರೂಪಾಯಿ, ಈ ಮೊದಲೇ 3 ರೂಪಾಯಿ ಇತ್ತು, ಈಗ 5 ರೂಪಾಯಿ 6 ರೂಪಾಯಿ ಬಂದಿದೆ. ಆ 11-12 ರೂಪಾಯಿಯ ಪೇಪರ್ ಅನ್ನು ಅವರು 5 ರೂಪಾಯಿಗೆ ಮಾರಲಿಕ್ಕೆ ಸಾಧ್ಯ ಇಲ್ಲ. ರೆವಿನ್ಯೂ ಪ್ಯಾಟರ್ನ್ ಇಟ್ ಸೆಲ್ಫ್ ಇಸ್ ರಾಂಗ್. ಅದರ ಸಿಸ್ಟಮ್ ಇದೆಯಲ್ಲ ಅದು ರಾಂಗ್ ಇದೆ. ಅದು ಕೂಡ ಇವರಿಗೆ ಪ್ರಯೋಜನ ಆಗ್ತಾ ಇದೆ ಈಗ ಎಸ್ ಓಕೆ. ಈಗ ಸರಿ, ನೀವು ಒಂದು ಮಾತು ಹೇಳಿದ್ರಿ, ಇದಕ್ಕೆ ಸ್ವಲ್ಪ ಪರಿಹಾರವನ್ನು ನಾವು ಏನು ಸೋಷಿಯಲ್ ಮೀಡಿಯಾದ ಮೂಲಕ ಕಂಡುಕೊಳ್ಬೋದು ಅಂತ. ಆ ಮಧ್ಯೆ ಈಗ ಕ್ರೌಡ್ ಫಂಡಿಂಗ್ ಅಥವಾ ಜನರ ಸಹಭಾಗಿತ್ವದಲ್ಲಿ ಟಿ ವಿ ಚಾನಲನ್ನು ಮಾಡಿದಂಥ ಉದಾಹರಣೆ ಕೇರಳದಲ್ಲಿತ್ತು. ಬಹುಶಃ ಅಂಥ ಪ್ರಯೋಗಗಳು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಎಲ್ಲ ನಮ್ಮ ದೇಶದ ಎಲ್ಲ ರಾಜ್ಯಗಳಲ್ಲಿ ಯಶಸ್ವಿಯಾಗಿದ್ದರೆ ಸ್ವಲ್ಪ ಮಟ್ಟಿಗೆ ಕ್ರೌಡ್ ಫಂಡಿಂಗ್ ಅಂತ. ಅದರ ಜೊತೆಗೆ ನಾನೀಗ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ. ಕ್ರೌಡ್ ಫಂಡಿಂಗ್ ಮಾತ್ರ ಅಲ್ಲ, ಅದಕ್ಕಿಂತಲೂ ವಿಸ್ತಾರವಾದ ನೆಲೆಯಲ್ಲಿ ಅಂದರೆ ಏನು ಒಟ್ಟು ಜನ ಸಮುದಾಯ ಏನು ಒಂದು ಶೇರ್ ತಗೊಂಡು ಮಾಡುವಂಥದ್ದು. ಈಗ ಕೈರಳಿ ಟಿವಿಯನ್ನು ಲಾಂಚ್ ಮಾಡಿದೆ ಆ ಸ್ವರೂಪದಲ್ಲಿ. ಅದು ಸರಿ, ಬಟ್ ನಾನು ಹೇಳ್ತಾ ಇರೋದು ಕೇರಳದಲ್ಲಿ ಯಾಕೆ ನಡೀತದೆ ಅಂತ ಹೇಳಿದ್ರೆ ಹೈಲಿ ಪೊಲಿಟಿಕಲ್ ಸೆನ್ಸಿಟಿವ್ ಜನ ಇದ್ದಾರೆ, ಎಜುಕೇಟೆಡ್ ಜನ ಇದ್ದಾರೆ. ಇಡೀ ಭಾರತದ ಪ್ರಶ್ನೆ ತಗೊಂಡ್ರೆ ನಮಗೆ ನಾನು ಹೇಳುವ ಸಲಹೆ ನಿಮಗೆಲ್ಲ ಹಾಸ್ಯಾಸ್ಪದ ಅನ್ನಿಸ್ಬೋದು. ನನಗೆ ಅನ್ನಿಸ್ತಾ ಇರೋದು ಹೆಲ್ತು, ಎಜುಕೇಷನ್, ಮೀಡಿಯಾ ಇದೆಲ್ಲ ಗೌರ್ಮೆಂಟಲ್ಲೇ ಇರಬೇಕು. ನೋ ಅದರ್ ಏಜೆನ್ಸಿ ಪ್ರೈವೇಟಲ್ಲಿ ಇರಲೇಬಾರ್ದು. ಇದು ಯಾಕೆಂದರೆ ಹೆಲ್ತು, ಎಜುಕೇಷನ್, ನಾನು ಅವತ್ತು ಕೂಡ ಹೇಳಿದೆ, ನೀವು ಹೆಲ್ತ್ ಕೇವಲ ಗೌರ್ಮೆಂಟೇ ಕೊಟ್ಟರೆ ಅಲ್ಲಿ ಪ್ರೈವೇಟ್ ಹಾಸ್ಪಿಟ್ಲೇ ಇಲ್ಲದಿದ್ದರೆ ಪ್ರೈಮ್ ಮಿನಿಸ್ಟರ್ ಮಗನೂ ಅಲ್ಲಿ ಹೋಗಬೇಕು, ಅಟೆಂಡರ್ ಮಗನೂ ಅಲ್ಲಿಗೆ ಹೋಗಬೇಕು. ಅದೇ ರೀತಿ ಸರ್ಕಾರಿ ಶಾಲೆ ಮಾತ್ರ ಇದ್ದರೆ ಎಲ್ಲರೂ ದೊಡ್ಡವರು, ಸಣ್ಣವರು, ಮಧ್ಯಮವರ್ಗೆಲ್ಲ ಅಲ್ಲಿಗೆ ಹೋಗಬೇಕು. ಆಗ ನ್ಯಾಚುರಲ್ ಅದರ ಕ್ವಾಲಿಟಿ ಇಂಪ್ರೂವ್ ಆಗ್ತದೆ. ಇವತ್ತು ಕೂಡ ನಾವು ಈಗ ಹೆಲ್ತ್ ಆ್ಯಂಡ್ ಎಜುಕೇಷನ್ ಒಪ್ಪಬೇಕಾದ ವಿಚಾರವೇ. ಆದರೆ ಮಾಧ್ಯಮ ಕೂಡ ಸರ್ಕಾರದ ನೇರ ನಿಯಂತ್ರಣದಲ್ಲಿ ಕಂಟ್ರೋಲಲ್ಲಿದ್ದರೆ ನಾನು ಹೇಳ್ತಾ ಏನು ಯಾವೆಲ್ಲ ದೇಶಗಳು ಮಾಧ್ಯಮವನ್ನು ಸಂಪೂರ್ಣ ತಮ್ಮ ಅದ್ದಬಸ್ತಿನಲ್ಲಿ ಇಟ್ಟಿದ್ದೇವೆ ಅದರ ಬಗ್ಗೆ ನಾವು ಪ್ರಶ್ನೆ ಮಾಡ್ತೀವಿ. ನಿಯಂತ್ರಣ ಅಲ್ಲ, ಗವರ್ಮೆಂಟ್ ಫಂಡಿಂಗ್ ಬಗ್ಗೆ ಹೇಳ್ತಾ ಇರೋದು. ಬಟ್ ಇಡೀ ಈಗ BBC ವರ್ಕ್ ಆಗ್ತಾ ಇದೆ, ಇಟ್ಸ್ ಎ ಪಬ್ಲಿಕ್ ಫಂಡೆಡ್. ಪ್ರಸಾರ ಭಾರತಿ ಕೂಡ ಇವತ್ತಿಗೂ ಕೂಡ ಅಷ್ಟು ಈ ತರದ ಮಟ್ಟಿಗೆ ಹೋಗಿಲ್ಲ. ಹೌದು, ಅವರೀಗ ಪ್ರಧಾನಿ ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ, ಸ್ವಲ್ಪ ಏರ್ ಟೈಮ್ ಜಾಸ್ತಿ ಸಿಗ್ತದೆ ಅವರಿಗೆ. ಅವರು ವಿರೋಧ ಪಕ್ಷದವರಿಗೂ ಕೊಡ್ತಾರೆ ಅವರು. ನಾನು ಇವತ್ತು ಕೂಡ ನಿಮಗೆ ನನಗೆ ಎಲ್ಲಿವರೆಗೆ ಸುಸ್ತು ಹೊಡೆದು ನಾನು DD ನ್ಯೂಸ್ ನೋಡ್ತೇನೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮ BP ಏರಿಸುದಿಲ್ಲ. ಅದು ಬಾರಿ ಕೂಲ್ ಆಗಿ ಏನ್ ನಡೀತದೆ ಎರಡು ಪಕ್ಷದ ನಿಲುವನ್ನು ಹೇಳ್ತಾರೆ ಅವರು ಇವತ್ತು ಕೂಡ DD ನ್ಯೂಸ್. ಸೊ ಇದೇನಾಗಿದೆ, ಇವತ್ತು ಇಷ್ಟೆಲ್ಲ TV ಚಾನಲ್ಗಳು ಬಂದವಲ್ಲ, ನೀವು ಯಾವುದೇ ಚಾನಲ್ ತಗೊಳ್ಳಿ, ಯಾವುದೋ ಅವತ್ತೊಂದು ಘಟನೆ ಹಿಡಿದ್ರೆ ಎಲ್ಲ ಟಿವಿಯಲ್ಲಿ ಅದೇ ಇರ್ತದೆ, ಒಂದೇ ರೀತಿ. ದೂರದರ್ಶನದಲ್ಲಿ ನಿಮ್ಗೆ ಹಾಗಿರೋದಿಲ್ಲ. ಅವರೆಲ್ಲ ನ್ಯೂಸ್ ಅನ್ನು ಹೇಳ್ತಾ ಇರ್ತಾರೆ. ಮತ್ತೆ ಅದರ ಜೊತೆಗೆ ನಾನು ಹೇಳಿದಲ್ಲ, ಮತ್ತೆ ಇನ್ನೊಂದು ಏನು ಟಿವಿಯಲ್ಲಿ ಒಂದು ಘಟನೆ ನೀವು ಹೇಳಿದ್ರೆ ಅದು ದಿವಸ ಪೂರ್ತಿ ಅದೇ ಇರುತ್ತೆ ಅಂತ. ಯಾವ ರೀತಿಯ ಘಟನೆ ಅಂತ ಕೂಡ ಅಲ್ಲಿ ಪ್ರಶ್ನೆ ಬರುತ್ತೆ. ಸಿನಿಮಾದವರು ಭಾಗಿಯಾದದ್ದು, ಸೆಲೆಬ್ರಿಟೀಸ್ಗಳದ್ದು ಅಪಘಾತ ಆದದ್ದು, ಸೆಲೆಬ್ರಿಟಿಗಳು ಮದುವೆ ಆದದ್ದು, ಅಥವಾ ಸೆಲೆಬ್ರಿಟಿಗಳ ನಡುವೆ ಆದ ತಕರಾರುಗಳು. ಈಗ ಡ್ರಗ್ಸ್ ವಿಚಾರವಾಗಿಯೇ ನೋಡಿ, ಎಲ್ಲಿ ತಳಮಟ್ಟದಲ್ಲಿ ಪೊಲೀಸರು ಅಥವಾ ಮಾಧ್ಯಮಗಳು ಟಚ್ ಮಾಡಬೇಕಾಗಿತ್ತು ಅವೆಲ್ಲವನ್ನು ಬಿಟ್ಟು ಇಬ್ಬರು ಸಿನಿಮಾ ನಟಿಯರನ್ನು ಅರೆಸ್ಟ್ ಮಾಡಿದ್ರು ಅಂತ ಹೇಳಿ ಒಂದು 15 ದಿವಸ ಸುತ್ತಾಡಿದ್ರು.
ಅಲ್ಲ ಅದು ಅಂದರೆ ಅದೇ ನಾನು ಹೇಳ್ತಾ ಇರೋದು 70% ಜನರನ್ನು ಕಂಪ್ಲೀಟ್ ಬದಿಗಿಟ್ಟು ಇಡೀ ನಮ್ಮ ಡೆಮೋಕ್ರಸಿ ನಡೀತಾ ಇದೆ. ಇಟ್ಸ್ ಅ ಡ್ರಾಮಾ ಆಫ್ ಡೆಮೋಕ್ರಸಿ, ಇಸ್ ನಾಟ್ ಎ ರಿಯಲ್ ಡೆಮೋಕ್ರಸಿ. ನಾನು ಕೇವಲ ಮೀಡಿಯಾ ಮಾತ್ರ ಅಲ್ಲ, ಎಲ್ಲ ಸಹ ಹೈಲಿ ಕರಪ್ಟ್ ಆಗಿಬಿಟ್ಟಿವೆ. ಈಗ ಇನ್ನೊಂದು, ನೀವು ಆಗಲೇ ಏನೋ ಒಂದಷ್ಟು ಮಾಧ್ಯಮಗಳ ಪಟ್ಟಿಗಳನ್ನೆಲ್ಲ ಉಲ್ಲೇಖ ಮಾಡಿದ್ರಿ. ಈಗ ಹೊಸತಾಗಿ ಆಗ್ತಾ ಇರುವಂಥ ಬೆಳವಣಿಗೆ ಏನಂತ ಹೇಳಿದ್ರೆ, ಇಡೀ ದೇಶದಲ್ಲಿ ಕೇಬಲ್ ನೆಟ್ವರ್ಕಿಂಗ್, ಕೇಬಲ್ ಜಾಲಗಳು ಇದ್ದಾವೆ. ಈಗ ಮನೆಯಲ್ಲಿ ಹೌದು, ಈ ಕೇಬಲ್ ಮನೆಗೆ ಅಳವಡಿಸ್ತಾರಲ್ಲ, ಸೊ ಇವತ್ತು ಅದನ್ನು ಕಂಪ್ಲೀಟಾಗಿ ರಿಲಯನ್ಸ್ನವರು ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ ಇಡೀ ದೇಶದಲ್ಲಿ. ಆಲ್ಮೋಸ್ಟ್ ಈಗಿನ ಒಂದು ಅಂದಾಜು ಪ್ರಕಾರ ಅವರು 75%ಗಿಂತ ಜಾಸ್ತಿ ಕ್ಯಾಪ್ಚರ್ ಮಾಡಿ ಆಯಿತು. ಎಲ್ಲೆಲ್ಲಿ ಈಗ ಉದಾಹರಣೆಗೆ ನಾವು ಮಂಗಳೂರು ಅಂತ ತಗೊಳ್ಬೋದು. ಮಂಗಳೂರಲ್ಲಿ ಒಂದಷ್ಟು ಉದ್ಯಮಿಗಳು ಕೇಬಲ್ ನೆಟ್ವರ್ಕ್ಗಳು ನಡೆಸ್ತಾ ಇರ್ಬೋದು ಅಂತ ಒಂದು ಉದಾಹರಣೆ ತಗೊಂಡ್ರೆ, ಬೇರೆ ಜಿಲ್ಲೆಗಳಲ್ಲೂ ಅಥವಾ ಒಂದು 4-5 ಜಿಲ್ಲೆಗಳನ್ನೆಲ್ಲ ಕೊಲಾಬ್ರೇಟ್ ಮಾಡಿಕೊಂಡು ಈ ರೀತಿಯ ಕೇಬಲ್ ಜಾಲಗಳು ನಡೀತಾ ಇರುತ್ತೆ. ಸೊ ಇವತ್ತು ಅವೆಲ್ಲವನ್ನು ರಿಲಯನ್ಸ್ನವರು ಪರ್ಚೇಸ್ ಮಾಡ್ತಾ ಇದ್ದಾರೆ, ಜಿಯೋದವರು ಇಡೀ ದೇಶವ್ಯಾಪಿಯಾಗಿ. ಸೊ ಬಹುಶಃ ನಾಳೆ ಏನಾಗ್ಬೋದಂತ ಪರಿಸ್ಥಿತಿ. ನಾಳೆ ಏನು ಇವತ್ತು ಕೂಡ ನಾನು ಹೇಳ್ತಾ ಇದ್ದಾನಲ್ಲ, ಇವತ್ತು ಈ ಮೀಡಿಯಾಗಳ ದೆಸೆಯಿಂದ ಒಂದು ಎಸ್ಪೆಷಲಿ ಮಧ್ಯಮ ವರ್ಗ ಎಷ್ಟರ ಮಟ್ಟಿಗೆ ಅದರಿಂದ ಪ್ರಭಾವಿತರಾಗಿದ್ದಾರೆ ಅಂತ ಹೇಳಿದರೆ, ಅವರಿಗೆ ತುಂಬ ಜನರಿಗೆ ಇವತ್ತು ಕೂಡ ರೈತರು ಯಾಕೆ ಸ್ಟ್ರೈಕ್ ಮಾಡ್ತಾರೆ, ಅದೆಷ್ಟು ಸರಿ, ಅದು ತಪ್ಪು ಅಂತ ಹೇಳೋ ಭಾವನೆ. ಅಂದರೆ 90% ಮೀಡಿಯಾದಲ್ಲಿ ಇರೋದು ಇದೆ, ಅಂದರೆ ಒಂದು ಸರಿಯಾದ ಪಿಕ್ಚರೇ ಕೊಡ್ತಾ ಇಲ್ಲ, ಒಂದು ನಿಜವಾದ ಕಾರಣಕ್ಕಾಗಿ ಅವ್ರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂತೇಳಿ. ಇವತ್ತು ಕೂಡ ಅದೇ ನಡೀತಾ ಇದೆ. ಮತ್ತೆ ಇದೇ ರಿಲಯನ್ಸಿನ ಪ್ರಶ್ನೆ ಹೇಳಿದೆ, ರಿಲಯನ್ಸ್ ಜೊತೆಗೆ ಅದರ್ ಕಾರ್ಪೊರೇಟ್ಸ್ ಇದ್ದಾವೆ. ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ಮೀಡಿಯಾಕ್ಕೆ ನೀವು ಅಲ್ಲಿ ಅಲ್ಲ, ಇಲ್ಲಿ ನಮ್ಮ ಊರಲ್ಲೇ ಇದ್ದಾರಲ್ಲ, ಯಾರೆಲ್ಲ ಬಿಸ್ನೆಸ್ ಇದ್ದಾರೆ ಅವರಿಗೊಂದು ಮೀಡಿಯಾ ಇರ್ತದೆ, ಪೊಲಿಟಿಕ್ಸ್ ಇದ್ದವರಿಗೊಂದು ಮೀಡಿಯಾ ಇರ್ತದೆ. ಯಾಕೆ ಬೇಕು ಅವರಿಗೆ ಮೀಡಿಯಾ ಅಂತ ಹೇಳಿದ್ರೆ, ಅವರ ದೃಷ್ಟಿಯಲ್ಲಿ ಜನ ಲೋಕ ನೋಡ್ಬೇಕು ಅಂತೇಳಿ, ಅವರ ದೃಷ್ಟಿಯಲ್ಲಿ ನೋಡ್ಬೇಕು. ಅವ್ರಿಗೇನು ನಾಯಿ ಬೆಕ್ಕು ತರ ಕಂಡ್ರೆ ಉಳಿದವರಿಗೂ ನಾಯಿ ಬೆಕ್ಕು ತರ ಕಾಣಬೇಕು, ಅದು ನಾಯಿ ತರ ಕಾಣಬಾರ್ದು, ಅದು ಅವರ ಇಡೀ ಉದ್ದೇಶ ಅದು. ಸೊ ಈ ಸಣ್ಣ ಪುಟ್ಟ ನಾವು ನಮ್ಮಲ್ಲೇ ನೋಡ್ತಾ ಇದ್ದೇವಲ್ಲ ಮೀಡಿಯಾಗಳು ಯಾರ ಕೈಯಲ್ಲಿ. ಎಸ್ ಸಣ್ಣ ಬ್ರೇಕ್ ತಗೊಳ್ಳೋ, ಬ್ರೇಕ್ ನಂತರ ಈ ಸಂವಾದ ಮತ್ತೆ ಮುಂದುವರಿತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ಕರಪ್ಟ್ ಮೀಡಿಯಾ ಮತ್ತು TRP ಹುಚ್ಚು, ಈ ವಿಚಾರವಾಗಿ ನಾವು ಮಾತಾಡ್ತಿದ್ದೇವೆ. ನಮ್ಮ ಜೊತೆಗೆ ಡಾಕ್ಟರ್ ಚಂದ್ರ ಪೂಜಾರಿ ಅವರು ಮತ್ತು ರಮೇಶ್ ಎಸ್ ಪೆರ್ಲಾ ಅವರಿದ್ದಾರೆ. ನಾವು ಈಗಾಗಲೇ ನಮ್ಮ ಭಾರತೀಯ ಸಂದರ್ಭದಲ್ಲಿ ನಮ್ಮ ಪ್ರಜಾಪ್ರಭುತ್ವ ದೇಶದಲ್ಲಿ ಮಾಧ್ಯಮಗಳು ಯಾವ ರೀತಿ ಕೊಲಗಿಟ್ಟು ಹೋಗಿದ್ದಾವೆ ಅನ್ನೋ ಬಗ್ಗೆ ಮಾತಾಡಿದೆವು. ಇವೆಲ್ಲದಕ್ಕೆ ಒಂದು ಜ್ವಲಂತ ಉದಾಹರಣೆ ನಾವು ಈ ಒಂದು ವಾರದಲ್ಲಿ ನೋಡಿದ್ದೇವೆ. ಅರ್ನಬ್ ಗೋಸ್ವಾಮಿ ಮತ್ತು ಅವರ ರಿಪಬ್ಲಿಕ್ TV ನಡೆದುಕೊಂಡ ರೀತಿ ಮತ್ತು ಅವರು ನಡೆಸಿದಂಥ ಟಿವಿಗಳು, ಸಾಮಾನ್ಯವಾಗಿ ಖಾಸಗಿ ಟಿವಿಗಳೆಲ್ಲವೂ ಈ ಒಂದು TRP ಹಿಂದೆ ಬಿದ್ದಿರ್ತದೆ. ಬಾರ್ಕ್ ಅನ್ನೋ ಏಜೆನ್ಸಿ TRPಯನ್ನು ಲೆಕ್ಕ ಮಾಡಿ ಕೊಡ್ತಾ ಇರ್ತದೆ. ಸೊ ಅವರು ಯಾವ ರೀತಿ ಬಾರ್ಕ್ ಏಜೆನ್ಸಿಯ ಜೊತೆಗೆ ಈ ಒಂದು TRPಯನ್ನು ಹೆಚ್ಚು ಮಾಡುವ ಸಲುವಾಗಿ ಮಾತುಕತೆ ನಡೆಸಿದ್ದರು. ಸೊ ಅವೆಲ್ಲವೂ ಇವತ್ತು ಆ ವಾಟ್ಸಪ್ ಚಾಟ್ಗಳೆಲ್ಲವೂ ಇವತ್ತು ಬಹಿರಂಗವಾಗಿದೆ. ಸೊ ಅವೆಲ್ಲವನ್ನು ನಾವಿಲ್ಲಿ ಇಲ್ಲಿ ಪ್ಲೇ ಮಾಡಿ ನೋಡ್ತಾ ಇದ್ದೇವೆ. ಇದು ಇವತ್ತು ಎಲ್ಲ ಮಾಧ್ಯಮಗಳಲ್ಲಿ ಪ್ರಕಟಗೊಂಡಿರುವಂಥ ವಿಚಾರ ಇದು. ಅರ್ನಬ್ ಗೋಸ್ವಾಮಿ ಬಾರ್ಕ್ ಅನ್ನುವ ಏಜೆನ್ಸಿಯನ್ನೇ ಯಾವ ರೀತಿ ಅಲ್ಲಿ ಬ್ರೈಬ್ ಮಾಡಿಯೋ ಅಥವಾ ಯಾವುದೋ ಇನ್ಫ್ಲುಯೆನ್ಸ್ ಮೂಲಕವೋ ತನ್ನ ವ್ಯಾಪ್ತಿಯೊಳಗೆ ತೆಕ್ಕೊಂಡು ತನ್ನ TVಗೆ ಮಾತ್ರ TRP ಜಾಸ್ತಿ ಬರಬೇಕು ಅನ್ನೋ ವಿಚಾರವಾಗಿ ಮಾಡಿದಂಥ ಒಳ ವ್ಯವಹಾರಗಳೆಲ್ಲವೂ ಇವತ್ತು ಬಯಲಾಗಿದೆ. ಜೊತೆಗೆ ಅನೇಕ ದೇಶದ ಭದ್ರತೆಯ ವಿಚಾರಗಳು ಕೂಡ ಈ ಒಂದು ಆತನ ವಾಟ್ಸಪ್ ಚಾಟ್ ಮೂಲಕ ಬಹಿರಂಗವಾಗಿದೆ. ಸೊ ಈ ನೆಲೆಯಲ್ಲಿ ನಾವು ಮಾತುಕತೆಯನ್ನು ಮುಂದುವರಿಸುವಾಗ, ಇದು ಡಾಕ್ಟರ್ ಚಂದ್ರ ಪೂಜಾರಿ ಅವರೇ, ಒಂದು ಮಾಧ್ಯಮ ಈ ರೀತಿ ಈ ಲೆವೆಲಲ್ಲಿ ನಿಂತು ಕೆಲಸ ಮಾಡಬೇಕಾ? ಅಲ್ಲ, ನಾವು ಈಗಾಗಲೇ ಒಂದು ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮ ಹೇಗಿರಬೇಕು ಮತ್ತು ನಮ್ಮಲ್ಲಿ ಹೇಗಾಗಿದೆ ಅಂತ ಮಾತಾಡಿದ್ದೇವೆ. ಆ ರೋಗದ ಇದು ಉದಾಹರಣೆ ಇದು ಅಂದರೆ ಎಷ್ಟು ರೋಗಗ್ರಸ್ತ ಆಗಿದೆ, ಎಷ್ಟು ಜನಪರ ಇಲ್ಲ, ಎಷ್ಟು ಬಲಾಢ್ಯರ ಪರ ಇದೆ ಅಂತ ಹೇಳೋದ್ರ ಬಗ್ಗೆ ನಾವು ಮಾತಾಡಿದ್ದೇವೆ. ಯಾಕಿದೆ ಅದಕ್ಕೊಂದು ಕ್ಲಾಸಿಕ್ ಉದಾಹರಣೆ ಇದು. ಇವರು ರಮೇಶ್ ಹೇಳ್ತಾ ಇದ್ರು, ಹಿಂದೆ ಇತ್ತು ಅಂದ್ರೆ ದೊಡ್ಡ ಮಟ್ಟಿಗೆ ಇರಲಿಲ್ಲ, ಆಗ ದೊಡ್ಡ ಮಟ್ಟಿಗೆ ಇದೆ ಅಂತೇಳಿ. ಈಗ ಎಸ್ ಕರೆಕ್ಟ್. ಓಕೆ, ಈ TRP ಬಾರ್ಕ್ ಇದೆಲ್ಲ ಏನು ರಮೇಶ್ ಪೆರ್ಲಾ ಕೂಡ ಹೇಳ್ಬೋದು. ಇಲ್ಲ, ಮೊದಲು TRP ಸಿಸ್ಟಮ್ ಸರಿ ಇಲ್ಲ ಅಂತ ಹೇಳಿ ಇದಂತಂದದ್ದು
ಬಾರ್ಕನ್ನು. ಮೊದಲು TRP ಅಂದರೆ ನಮ್ಮ ದೇಶದಲ್ಲಾಗಲಿ ರಾಜ್ಯದಲ್ಲಾಗಲಿ ಮೇಜರ್ ಸಿಟೀಸ್ ಅಥವಾ ಟೈರ್ ಸೆಕೆಂಡ್ ಸಿಟೀಸ್ ಇರ್ತದೆ, ಮೈಸೂರು ಇರ್ಬೋದು, ಮಂಗಳೂರು, ಧಾರವಾಡ ಈ ಥರದ ಸಿಟಿಯಲ್ಲಿ ಜನ ಯಾವುದನ್ನು ನೋಡ್ತಾರೆ ಅಂತ ಮೀಟರ್ ಇರ್ತಿದ್ರಂತೆ. ಅದು ಯಾರಿಗೆ ಗೊತ್ತಾಗದೆ ಇರ್ತಿದ್ರು, ಈ ಥರದ್ದು ಇತ್ತು. ಬಟ್ ಅದು ಸಿಸ್ಟಮ್ ಫುಲ್ ಪ್ರೂಫ್ ಅಲ್ಲ ಅನ್ನೋ ಕಾರಣಕ್ಕಾಗಿ ಈ ಒಂದು ಹೊಸ ಸಿಸ್ಟಮ್ ತಂದ್ರು. ಅದು ಇದು ಎಷ್ಟು ಕೆಟ್ಟದಾಗಿದೆ ಅಂದ್ರೆ ದುಡ್ಡಿದ್ದವರು ಯಾರು ಕೂಡ ಖರೀದಿಸಬಹುದು ಅನ್ನುವಂಥದ್ದನ್ನು ಬಟಾಬಯಲು ಮಾಡಿದ್ರು. ಇಂದಿನ ಈ ಟೆಕ್ನಾಲಜಿ ಯುಗದಲ್ಲಿ ಈ ತರದ ವ್ಯವಸ್ಥೆ ಬೇಕಾಗಿದೆ. ಆಟೋಮೆಟಿಕ್ ಆಗಿ ಪ್ರತಿಯೊಬ್ಬರು ಏನ್ ನೋಡ್ತಾರೆ ಅಂತ ಅನ್ನುವ ಸಿಸ್ಟಮ್ ಅನ್ನು ತರಬಹುದು ಇವರಿಗೆ. ಈ ತರದ ಇದು ಬೇಕಾಗಿಲ್ಲ. ಮತ್ತೆ ಇದನ್ನು ಒಂದು ಪ್ರೈವೇಟ್ ಏಜೆನ್ಸಿಯವರು ಮಾಡೋದಲ್ಲ, ಅಥವಾ ಅದೇ ಏನು ಇವರ ಓನರ್ಸ್ ಇದ್ದಾರೆ ಅವ್ರು ಕೋಡಿ ಮಾಡಬೇಕಿತ್ತು. ಇದು ಹಾಗಾಗ್ತಾ ಇಲ್ಲ. ಅವರು ಬೇರೆ ಇದು ಮಾಡಿ ಅದನ್ನು ಸಸ್ಪೆಂಡ್ ಮಾಡಿದ್ದಾರೆ, ಕೆಲವು ಮಂತ್ಸ್ಗೆ ಸಸ್ಪೆಂಡ್ ಮಾಡೋದಕ್ಕೆ ಕಂಟಿನ್ಯೂ ಆಗಿದೆ. ಆಮೇಲೆ ಈ ಅರ್ನಬ್ ಗೋಸ್ವಾಮಿ ವಿಚಾರ ನೋಡಿ, ಭಾರಿ ಕಡಿಮೆ ಅವಧಿಯಲ್ಲಿ ಅವ ರ್ಯಾಂಕಿಂಗ್ ಬರ್ತಾರೆ. ಇಂಡಿಯಾ ಟುಡೇ ಅಂತ ಆಜ್ ತಕ್ನಂತವರು ಎಷ್ಟೋ ವರ್ಷದಿಂದ ಇದ್ದಾರೆ, ಬೇರೆ ಬೇರೆ ಇದ್ದಾರೆ, ಅವರಿದ್ದಾರೆ. ಆದ್ರೆ ಅವರನ್ನೆಲ್ಲ ಹಿಂದಕ್ಕೆ ಹಾಕಿ ಇವನು ಹೇಗೆ ಬಂದ ಅನ್ನೋದು ಡೌಟ್ ನನಗೆ ಆಗ್ಲೇ ಇತ್ತು. ಏನೋ ಸಮಥಿಂಗ್ ಒಳಗಡೆ ಆಗಿದೆ. ಈ ತರ ಸುಲಭದಲ್ಲಿ ಯಾವುದೇ ಹೊಸ ಚಾನಲ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಅವನು ಅರಚೋದನ್ನು ಇಂಡಿಯಾದ ಜನ ನೋಡ್ತಾರೆ, ನನಗೆ ಅದು ನಂಬಲಿಕ್ಕೆ ಆಗುದಿಲ್ಲ. ಅವ ತೆಗೆದುಕೊಂಡಂತ ಇಶ್ಯೂಸ್ ಇರ್ಬೋದು, ಪಾಕಿಸ್ತಾನದವರಿಬ್ಬರು ಕರೆದು ಅವರಿಗೆ ಬೈಯೋದು, ಮತ್ತೆ ತೀರಾ ಕೆಟ್ಟದಾಗಿ ತೀರಾ ಲೋ ಅಂತ ಜನ ಅದನ್ನು ನೋಡ್ತಾರೆ ನಮ್ಮ ದೇಶದಲ್ಲಿ. ಅಂತ ಜನ ಇದ್ದಾರ ನಾನು ಇದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೇನೆ. ಆಕ್ಚುಲಿ BARC ಅಂತ ಹೇಳಿದ್ರೆ ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ ಅಂತ ಹೇಳಿ, ಸೊ ಅದರ ಬಾರ್ಕ್ ಅಂತ ಹೇಳಿದ್ರೆ, ಸೊ ಅದು ಬೇಸಿಕಲಿ TRPಯನ್ನು ಮೆಜರ್ ಮಾಡೋ ಒಂದು ಸಂಸ್ಥೆ. ಅದರ ಹೌದು. ಅದು ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಇವ್ರು ಹೇಳಿದಾಗೆ ಬೇರೆ ಬೇರೆ ಸಿಟಿಯಲ್ಲಿ ಆ ಟಿವಿ ಇದೆಲ್ಲ, ಟಿವಿಗೆ ಒಂದು ಸಣ್ಣ ಎಕ್ವಿಪ್ಮೆಂಟ್ ಅನ್ನು ಅವ್ರು ಫಿಕ್ಸ್ ಮಾಡ್ತಾರೆ. ಸೊ ಆ ಎಕ್ವಿಪ್ಮೆಂಟ್ ಏನು ಮಾಡ್ತದೆ ಅಂತ ಹೇಳಿದ್ರೆ, ನೀವು ಯಾವ ಚಾನಲನ್ನು ಎಷ್ಟು ಬಾರಿ ಆನ್ ಮಾಡಿದ್ದೀರಿ, ನೋಡಿದ್ದೀರಿ ಅಂತ ಹೇಳೋದನ್ನು ಅದು ಮೆಜರ್ ಮಾಡ್ತದೆ. ಸೊ ಅದರ ಬೇಸಲ್ಲಿ ಅದೊಂಥರ ಸ್ಯಾಂಪಲ್ ಸ್ಟಡಿ. ಈಗ ಒಂದು ಊರಲ್ಲಿ 1,000 TV ಇದ್ದರೆ ಅದರಲ್ಲೊಂದು 100 TVಗೆ ಅದನ್ನು ಫಿಕ್ಸ್ ಮಾಡ್ತಾರೆ. ಸೊ 100 TVಯಲ್ಲಿ ಯಾವುದೋ ಒಂದು ಚಾನಲನ್ನು ಜಾಸ್ತಿ ನೋಡಿದರೆ ಸೊ ಅದಕ್ಕೆ TRP ರೇಟ್ ಜಾಸ್ತಿ ಇದೆ ಅಂತೇಳಿ. ಮತ್ತು TRP ಯಾಕೆ ಬೇಕು ಅಂತ ಹೇಳಿದರೆ, ನಾನು ಹೇಳಿದಲ್ಲ ಇವತ್ತು ಇಡೀ ಮೀಡಿಯಾ ನಿಂತಿರೋದೇ ಅಡ್ವರ್ಟೈಸ್ಮೆಂಟಲ್ಲಿ. ಯಾವ ಟಿವಿಗೆ TRP ಜಾಸ್ತಿ ಇದೆ ಅಂದ್ರೆ ನೋಡೋ ಜನ ಜಾಸ್ತಿ ಇದ್ದಾರ, ಅವರಿಗೆ ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಕಂಪನಿಗಳು ಜಾಹೀರಾತು ಕೊಡುವಾಗ ಸಾಮಾನ್ಯವಾಗಿ ಅದೇ ನೀವು ಹೇಳಿದಾಗೆ ಯಾವ ಟಿವಿಯನ್ನು ಅಥವಾ ಯಾವ ಟಿವಿ ಶೋಗಳನ್ನು ತುಂಬಾ ನೋಡ್ತಾರೆ ಅದಕ್ಕೆ ಕೊಡುವ ಅಂತ. ಅದಕ್ಕೋಸ್ಕರ ಇವರು ಮಾಡಿದ್ದು ದುಡಿಲಿಲ್ಲ. ಇವರು ಯಾರು ಅದನ್ನು ಮೆಜರ್ ಮಾಡ್ತಾರೆ ಅವ್ರನ್ನ ಕ್ಯಾಪ್ಚರ್ ಮಾಡಿದರು. ಅರ್ನಬ್ ಗೋಸ್ವಾಮಿ ಮಾಡಿದ್ರು ಅಂತ ಈ ಚಾಟ್ ಮೂಲಕ ನಮಗೆ ಗೊತ್ತಾಗ್ತಾ ಇದೆ. ಮಾಡಿ ಅವ್ರು ಏನ್ ಮೊದಲು ಅದಕ್ಕೆ ಸಂಬಂಧಪಟ್ಟ ಇದು ಚಾಟ್ ಒಂದು ಎಕ್ಸ್ಟ್ರಾ ಎವಿಡೆನ್ಸ್. ಅದು ಅದಕ್ಕೆ ಮೊದಲೇ ಇವರು ಬೇರೆ ಕೇಸ್ ಹಾಕಿದ್ದಾರೆ ಮುಂಬೈ ಪೊಲೀಸ್. ಸೊ ಇದು ಅದನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇದೆ ಈ ವಾಟ್ಸ್ಆಪ್ ಚಾಟ್. ಯಾಕೆಂತ ಹೇಳಿದ್ರೆ ಆ BRC ಡೈರೆಕ್ಟರ್ಗೂ ಈತನಿಗೂ ಭಾರಿ ನೇರ ಸಂಬಂಧ ಇದೆ. ಅಷ್ಟು ಮಾತ್ರ ಅಲ್ಲ, ಈ ಸಂಬಂಧವನ್ನು ಬಳಸಿಕೊಂಡು TRPಯನ್ನು ಹೈಕ್ ಮಾಡಿದ್ದಾರೆ ಅವರು ಸಾಕಷ್ಟು. ಬಟ್ ಅದರ ವಾಟ್ಸ್ಆಪ್ ಚಾಟ್ ಅಲ್ಲಿ ಸುಮಾರು ಎಷ್ಟು 500 ಪೇಜ್ಗಳಷ್ಟು ವಾಟ್ಸ್ಆಪ್ ಚಾಟ್ ಅನ್ನು ಇದು ಮಾಡಿದ್ದಾರೆ. ಮತ್ತೆ ಏನು ಅಲ್ಲಿ ಮುಂಬೈ ಪೊಲೀಸರು ಹೇಳ್ತಾ ಇದ್ದಾರೆ, ಇಷ್ಟು ಮಾತ್ರ ಅಲ್ಲ, ಸುಮಾರು 3,000ದಷ್ಟು ಪೇಜ್ಗಳಷ್ಟು ನಾವು ಸಂಗ್ರಹಿಸಿದ್ದೇವೆ ಅಂತ. ಸದ್ಯಕ್ಕೆ 500 ಲೀಕ್ ಮಾಡಿದ್ದಾರೆ. ಅದರಲ್ಲಿ ತುಂಬಾ ಡ್ಯಾಮೇಜಿಂಗ್ ಏನಂದ್ರೆ ನಮ್ಮ ದೇಶದ ಸೆಕ್ಯೂರಿಟಿಯನ್ನು, ಯಾಕಂದ್ರೆ ಸರ್ಕಾರದೊಂದಿಗೆ ಇರುವ ವ್ಯವಸ್ಥೆಯೊಂದಿಗೆ ಇರುವಂತಹ ಇವನ ಕಾಂಟ್ಯಾಕ್ಟ್ ಮತ್ತು ಇವನಿಗೆ ಗೊತ್ತಿದ್ರು ಕೂಡ ಅದನ್ನು ಮತ್ತೊಬ್ಬರೇ ಲೀಕ್ ಮಾಡ್ತಾನೆ. ಅದು ಇನ್ನೂ ಡೇಂಜರಸ್. ಹೌದೌದು, ಪುಲ್ವಾಮಾ ದಾಳಿ ಇರಬಹುದು. ಅಲ್ಲ, ಪುಲ್ವಾಮಾ ಹತ್ರ ಅಲ್ಲ, 370 ರದ್ದುಗೊಳಿಸು ಕೂಡ ಅಡ್ವಾನ್ಸ್ ಗೊತ್ತಿದೆ. ಅದಕ್ಕೋಸ್ಕರ ರಿಪಬ್ಲಿಕ್ ಟಿವಿಯ ಫೀಲ್ಡ್ ವರ್ಕರ್ಸ್ ಆಗ ಅಲ್ಲಿ ಇದ್ರು, ಕಾಶ್ಮೀರದಲ್ಲಿ ಇದ್ರು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ಒಂದು ಪುಲ್ವಾಮಾ ದಾಳಿ ಕೂಡ ಅಷ್ಟೇ, ದಾಳಿ ನಡೆಯೋದಕ್ಕಿಂತ 3 ದಿವಸ ಮೊದಲೇ ಬಾರ್ಕ್ ಏಜೆನ್ಸಿ ಅವರ ಜೊತೆಗೆ ಮಾತಾಡ್ತಾರೆ. ಪ್ರತಿಯೊಂದು ಮೇಜರ್ ಸರ್ಕಾರ ರಿಲೇಟೆಡ್ ಏನಿದೆ ಮೇಜರ್ ಬ್ರೇಕಿಂಗ್ ನ್ಯೂಸ್ ಅದೆಲ್ಲ ತನ್ನ ರಿಪಬ್ಲಿಕ್ ಟಿವಿಯಲ್ಲಿ ಮೊದಲು ಬಂದಿದೆ. ಯಾಕೆ ಬಂದಿದೆ ಕೂಡ ಅವನು ಅದರಲ್ಲಿ ಮೆನ್ಷನ್ ಮಾಡ್ತಾನೆ, ಯಾಕಂದ್ರೆ ಅವನಿಗೆ ಕನೆಕ್ಷನ್ ಆಗಿದೆ. ಸೊ ಆದ್ರೆ ಇದರಲ್ಲಿ ಸಮಸ್ಯೆ ಬಾಕಿದ್ ಹೋಗ್ಲಿ, ನಮಗೆ ಸರ್ಕಾರದ ಸೆಕ್ಯೂರಿಟಿ ಬಗ್ಗೆ ಮಿಲಿಟರಿ ಸ್ಟ್ರಾಟಜಿಕ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಆ ತರದ ಮಾಹಿತಿಯನ್ನು ಈಗ ಲೀಕ್ ಮಾಡಿದ್ದಾರೆ. ಮತ್ತೆ ಇವನು ಅದನ್ನು ಬೇರೊಬ್ಬನಿಗೆ ಕೂಡ ಲೀಕ್ ಮಾಡಿದ್ದಾರೆ. ಇದು ಭಾರಿ ಗಂಭೀರವಾದ ಪ್ರಶ್ನೆ. ಯಾಕಂತೇಳಿದ್ರೆ ದೇಶದ ಭದ್ರತೆ ಪ್ರಶ್ನೆ. ನಾವು ದೇಶ ಪ್ರೇಮ, ದೇಶದ ಭದ್ರತೆ ಅಂತೆಲ್ಲ ಈ ಸರ್ಕಾರ ಕೂಡ ತುಂಬಾ ಮಾತಾಡುತ್ತೆ. ಏನು ಒಂದು ದಾಳಿ ಆಗುತ್ತೆ ಅನ್ನೋದನ್ನು ಕೂಡ, ಅಥವಾ ಏನು ಮೇಜರ್ ಸರ್ಕಾರ ಹೇಳಿಕೊಂಡಿರುವಂತ ಬಹುದೊಡ್ಡ ಸ್ಟ್ರೈಕ್ ಇದು ಅಲ್ವಾ, ಮೇಜರ್. ಹೌದು, ಬಟ್ ಇದನ್ನು 3 ದಿವಸ ಮೊದಲೇ ಒಬ್ಬ ಮಾಧ್ಯಮದವನಿಗೆ ಇದು ಗೊತ್ತಿರುತ್ತೆ. ಅವನು ನೀವು ಹೇಳಿದಾಗೆ ಇನ್ನೊಂದು ಏಜೆನ್ಸಿ ಅವನ ಜೊತೆಗೆ ಅದನ್ನು ಆ ವಿಚಾರವಾಗಿ ಮಾತಾಡ್ತಾನೆ. ಅದು ಒಂದು ವಾಟ್ಸ್ಆಪ್ ಅಂತ ಒಂದು ಮಾಧ್ಯಮದಲ್ಲಿ ಮೀಡಿಯಾದಲ್ಲಿ ಎನ್ಕ್ರಿಪ್ಷನ್ ಇರ್ಬೋದು. ಬಟ್ ನೀವು ಅದನ್ನು ಬೇರೆ ಯಾವುದಕ್ಕೂ ಅದನ್ನು ನೀವು ಗೂಗಲ್ ಡ್ರೈವ್ಗೆ ಇದು ಮಾಡಿದ್ರೆ ನಿಮ್ಗೆ ಯಾರು ಕೂಡ ಇದು ಮಾಡ್ಬೋದು.
ಅಲ್ಲ ಗೂಗಲ್ ಡ್ರೈವ್ ಅಂತಲ್ಲ, ಈಗ ಸೇ ಫಾರ್ ಎಕ್ಸಾಂಪಲ್ ದಾಸ್ ಗುಪ್ತನ ಅರೆಸ್ಟ್ ಮಾಡಿದ್ದಾರೆ, ಅವರ ಮೊಬೈಲ್ ಆಕ್ಸೆಸ್ ಆದರೆ ಅದರಲ್ಲಿ ಇರ್ತದೆ, ಎಂಡ್ ಇವರು ಅವರ 2 ಮೊಬೈಲಲ್ಲಿ ಇರ್ತದೆ, ಮತ್ತೆ ಈಗ ಕ್ಲೌಡ್ ಸ್ಟೋರೇಜ್ ಇರ್ತದೆ, ಅಲ್ಲಿ ಕೂಡ ನೋಡಿ ಪಡಿಬೋದು. ಅದಕ್ಕಿಂತ ಮುಖ್ಯ ಏನು ಗೊತ್ತಾ, ಹಿಂದೆ ಕೂಡ ಈಗ ಬೇರೆ ಬೇರೆ ಎಲ್ಲ ಕೆಲವು ನ್ಯೂಸ್ ಪೇಪರ್ನವರಿಗೆ, ಟಿ ವಿ ಅವರಿಗೆ ಗೌರ್ಮೆಂಟ್ ಜೊತೆ ಆಕ್ಸೆಸ್ ಇರ್ತದೆ, ನ್ಯೂಸ್ ಅವ್ರು ಪಡಿತಾರೆ, ಯಾಕೆಂದರೆ ಅದೊಂದು ಸಂಬಂಧ ಬೆಳೆಸ್ಕೊಂಡು ಮಿನಿಸ್ಟರ್ಸ್, ಚೀಫ್ ಮಿನಿಸ್ಟರ್ಸ್ ಜೊತೆ. ಬಟ್ ಇದು ತುಂಬಾ ಎಕ್ಸ್ಟ್ರೀಮ್ ಕೇಸ್, ಇದು ಡಿಫೆನ್ಸ್ ವಿಚಾರದಲ್ಲಿ, ಡಿಫೆನ್ಸ್ ವಿಚಾರ, ಒಂದು ರಾಷ್ಟ್ರೀಯ ಭದ್ರತೆಯ ಪ್ರಶ್ನೆ. ಹೌದು, ಒಂದು ದೇಶ ಇನ್ನೊಂದು ದೇಶದ ಮೇಲೆ ದಾಳಿ ಮಾಡ್ತಾ ಉಂಟು, ಅದು ಮತ್ತೆ ಯುದ್ಧ ಅಂತಲೇ ಅದನ್ನು ಹೇಳಿತ್ತು. ಇನ್ನೊಂದು ಇದರಲ್ಲಿ ಇನ್ನೊಂದು ಮೊರಾಲಿಟಿ, ಇವ್ ನ್ಯಾಷನಲಿಸ್ಟ್ ಅಂತ ಅಂತಾರೆ. ಆ ಚಾಟ್ ಅಲ್ಲಿ ಅವನು ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಸರಿಯಾಗಿಲ್ಲ ಅಂತ ಟಿವಿಯ ಎದುರುಗಡೆ ಬಂದು ತುಂಬಾ ಚೆನ್ನಾಗಿದೆ ಅಂತ ಇವನು ಖಾಸಗಿಯಾಗಿ ಮಾತಾಡೋ ಬೇರೆ ಮಾತಾಡ್ತಾನೆ. ಅಲ್ಲ, ಚಾಟ್ ಅಲ್ಲಿ ಇರುವಂತ ಇದು, ಹೌದು ಹೌದು, ಅವನು ನೈತಿಕತೆ ಎಲ್ಲಿವರೆಗೆ ಎಷ್ಟು ಲೋ ಆಗಿದೆ. ಬರೀ ಒಂದು ಆ ಚಾನಲ್ ದುಡ್ಡು ಮಾಡೋದು, ಅಥವಾ ಅವನು ಬೆಂಬಲಿಸುವಂತ ಒಂದು ಪೊಲಿಟಿಕಲ್ ಪಾರ್ಟಿಗೆ ಇದು ಮಾಡುವಂಥದ್ದು, ಅಥವಾ ಕಾರ್ಪೊರೇಟ್ಗೆ ಇದು ಮಾಡೋ, ದೇಶದ ಇಂಟ್ರೆಸ್ಟೇ ಇಲ್ಲ ಅಲ್ಲಿ. ಹೆಸರಿಗೆ ಮಾತ್ರ ದೇಶದ ಇಂಟ್ರೆಸ್ಟ್ ಬರೋದು ಅವ್ರಿಗೆ. ಹೌದು ಹೌದು, ಅದು ಅಂದರೆ ಅವನ ಪುಲ್ವಾಮಾ ದಾಳಿಯ ವಿಚಾರವಾಗಿ ಅವನು ಹೇಳುವಂಥ ಮಾತುಕತೆಗಳು ಕೂಡ ಅದನ್ನೇ ಬಿಂಬಿಸ್ತದೆ ಅಲ್ಲಿ. ನಾವು ಏನು ಸಂಭ್ರಮದಿಂದ ವರದಿ ಮಾಡಿದ್ದೇವೆ ಅಂತ. ಹೌದು, ಒನ್ ಲೈಕ್ ಕ್ರೇಜಿ ಅಂತ ಹೇಳಿದ್ರೆ ಬಾರಿ ಒಂದು ತಮಾಷೆ ವಿಚಾರ ತರ. ಹೌದು ಹೌದು ಹೌದು. ಅಲ್ಟಿಮೇಟ್ ಇದರ ಹಿಂದೆ ಕೆಲಸ ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ, ಈ ಲಿಂಕ್ ಇದೆಲ್ಲ ಮೀಡಿಯಾ ಮತ್ತೆ ಎಲ್ಲ ಮೀಡಿಯಾ, ಈ ರೀತಿಯ ಕರಪ್ಟ್ ಮೀಡಿಯಾ ಮತ್ತೆ ಗೌರ್ಮೆಂಟು ಮತ್ತೆ ಇಂಡಸ್ಟ್ರಿ, ಇದು ಇಷ್ಟರ ಮಟ್ಟಿಗೆ ಕೆಟ್ಟಿದೆ ಅಂತ ಜನರಿಗೆ ಐಡಿಯಾ ಇರಲಿಲ್ಲ. ಆಮೇಲೆ ನೋಡಿ, ಈ ಮೀಡಿಯಾಕ್ಕೆ ಇಷ್ಟು ಮಾಹಿತಿ ಇರೋ ಈ ಬಾಕಿದವರು 3-4-5 ಇಂಡಿಯಾ ಟುಡೇ ಅಥವಾ ಬೇರೆ ಎಲ್ಲ ಇದ್ದಾರಲ್ಲ, ಅವರು ಕೂಡ ಈ ಬಗ್ಗೆ ಮಾತಾಡ್ತಾ ಇಲ್ಲ. ಇವನಿಗೆ ಅಗತ್ಯಕ್ಕಿಂತ ಹೆಚ್ಚು ಎಸ್ ಇತ್ತು, ಇವನಿಗೆ ಎಷ್ಟೋ ಬ್ರೇಕಿಂಗ್ ನ್ಯೂಸ್ ಸರ್ಕಾರ ನೇರವಾಗಿ ಕೊಟ್ಟಿದೆ. ಈಚೆ ಟಿವಿಯವರು ಕೂಡ ಸರ್ಕಾರದ ಪರವಾಗಿ ಇರುವುದು, ಅವರಿಗೆ ಇಷ್ಟು ಕೊಟ್ಟಿಲ್ಲ ಅಲ್ಲ. ಅದೊಂದು. ಎರಡನೇದು, ಈಗ ಅದೊಂದು ಅವ್ರು ಮಾತಾಡಲಿಲ್ಲ. ಮತ್ತೊಂದು ಬಾರಿ ಮುಖ್ಯ, ಈಗ ಇಷ್ಟೆಲ್ಲ ಲೀಕ್ ಆಯ್ತಲ್ಲ, ಯಾವ ನ್ಯಾಷನಲ್ ಚಾನಲ್ ಅಲ್ಲಿ ಇದು ಡಿಬೇಟ್ ಆಯಿತು, ವಾಟ್ಸ್ಆ್ಯಪ್ ಚಾಟ್. ಈಗ ಇವರು ಬೇರೆ ಅವ್ರದ್ದು ಅಂತ ಆದ್ರೆ, ಈಗ ರಿಯಾ ಚಕ್ರವರ್ತಿ ಇದ್ದು ಸುಶಾಂತ್ ಸುಸೈಡ್ ಕೇಸಲ್ಲಿ ಯಾವ್ದೊಂದು ಚಾಟ್ ಹಿಡ್ಕೊಂಡು 3 ತಿಂಗಳು ಶೋ ಮಾಡಿದ್ರಲ್ಲ, ಪರ್ಸನಲ್ ಅದನ್ನ ಹಿಡ್ಕೊಂಡು. ಬಟ್ ಇವತ್ತು ಇಷ್ಟು ದೊಡ್ಡ ಗ್ರೇವ್ ನ್ಯಾಷನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ಇಶ್ಯೂ ಆಗಿದೆ, ಎಷ್ಟು ಚಾನಲ್ಗಳು ಚರ್ಚೆ ಮಾಡಿದ್ದಾವೆ. ಯಾಕೆ ಮಾಡ್ತಾವೆಲ್ಲ ಅಂತೇಳಿ 90% ಚಾನಲ್ಗಳು ಇದೇ ರೀತಿ ಇವೆ, ಹೈಲಿ ಕರಪ್ಟ್ ಅಂಡ್ ಪ್ರೋ ಎಸ್ಟಾಬ್ಲಿಷ್ಮೆಂಟ್ ಅಂಡ್ ಅಗೇನ್ಸ್ಟ್ ಪೀಪಲ್. ಅವರು ಜನಪರ ಆಗ್ತಿದ್ರೆ ಇವತ್ತು ದೊಡ್ಡ ಮಟ್ಟಿಗೆ ಇದನ್ನು ಚರ್ಚೆ ಮಾತಾಡ್ತಾ ಇದ್ದಾರೆ. ದೇಶ ಪ್ರೇಮ, ದೇಶ ಇದರ ಭದ್ರತೆ ಅಂತ ಹೇಳಿಕೊಳ್ಳೋರೆಲ್ಲ ಏನು ಯಾವತ್ತೂ ಕೂಡ ನೀವು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ನಾವು ಏನು ಚರ್ಚೆ ಅಥವಾ ದಿನನಿತ್ಯ ಸುದ್ದಿಗಳಲ್ಲಿ ನೋಡ್ತಾ ಇರ್ಬೋದು, ಯಾವುದೋ ಒಂದು ಪಕ್ಷವನ್ನು ಅವರು ಏನು ಡಿಮೊರಲೈಸ್ ಮಾಡ್ತಾ ಇರ್ತಾರೆ ದೇಶ ಪ್ರೇಮದ ವಿಚಾರಕ್ಕೆ ಬಂದಾಗ. ಇವತ್ತು ಇಂತಹ ಒಂದು ವಿಚಾರ ಬಂದಾಗ ನೀವು ಹೇಳಿದಾಗೆ ಯಾರು ಚರ್ಚೆನೆ ಮಾತಾಡೋದಿಲ್ಲ. ಈ ಟಿವಿ ಅವರು ಡಾಕ್ಟರ್ಡ್ ಮೀಡಿಯಾ ಇಟ್ಕೊಂಡು ಗಂಟೆಗಳ ಪ್ರೋಗ್ರಾಮ್ ನಡೆಸಿದ್ದಾರೆ. ಹೌದು, ಜೆಎನ್ ಇಶ್ಯೂ ಆಗ್ಬೋದು, ಜಾಮಿಯಾ ಮಿಲಿಯಾ ಯೂನಿವರ್ಸಿಟಿ ಇಶ್ಯೂಸ್ ಇರ್ಬೋದು, ಅಲ್ಲೆಲ್ಲ ಡಾಕ್ಟರ್ಡ್ ಮೀಡಿಯಾ ಇಟ್ಕೊಂಡು, ರಿಯಲ್ ಮೀಡಿಯಾ ವಿಡಿಯೋ ಇಟ್ಕೊಂಡು ಮಾಡಿದ್ದಾರೆ. ಅಂಥದ್ರಲ್ಲಿ ಈಗ ಆಯ್ತು, ಇದು ಒಂದು ವೇಳೆ ಇವರು ಫೇಕ್ ಅಂತ ಇಟ್ಕೊಂಡು ಚರ್ಚೆ ಮಾಡ್ಬೋದಲ್ಲ, ಎಲಿಗೇಷನ್ಸ್ ಇದೆ ಅಂತೇಳಿ. ಅದರ ಜೊತೆಗೆ ಇದು ಫೇಕ್ ಆಗೋ ಸಾಧ್ಯತೆ ಕಡಿಮೆ ಇದೆ. ಯಾಕಂದ್ರೆ 500 ಪೇಜು ನೀವು ಏನೆಲ್ಲ ಇನ್ಸಿಡೆಂಟ್ ಡಿಸ್ಕಷನ್ ಮಾಡಿದ್ರೆ ಇನ್ಸಿಡೆಂಟ್ ನಡೆದಿದೆ, ಟೈಮಿಂಗ್ಸ್ ಅದೆಲ್ಲ ಟ್ಯಾಲಿ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಫೇಕ್ ಅಂತೇಳಿ ಔಟ್ ರೈಟ್ ರಿಜೆಕ್ಟ್ ಮಾಡ್ಲಿಕ್ಕಿಲ್ಲ. ಆಯ್ತಾ, ಫೇಕ್ ಅಂತಲೇ ಚರ್ಚೆ ಮಾಡಿ, ಟಿಲ್ ಇಟ್ ಈಸ್ ಎಸ್ಟಾಬ್ಲಿಷ್ಡ್, ಓಕೆ, ಲೆಟ್ ಅಸ್ ಹ್ಯಾವ್ ಎ ಡಿಸ್ಕಷನ್ ಆನ್ ದ್ಯಾಟ್. ಈಗ ಬೇರೆಯವರ ವಿಚಾರಕ್ಕೆ ಇವರು ಎಷ್ಟೆಲ್ಲ ಲಘುವಾಗಿ, ಯಾರ್ದೇ ಇರ್ಬೋದು, ಫಿಲ್ಮಿನವ್ರು ಇರ್ಬೋದು, ಜನಸಾಮಾನ್ಯ ಇರ್ಬೋದು, ಪೊಲಿಟಿಷಿಯನ್ಸ್ ಇರ್ಬೋದು, ಅವ್ರನ್ನೆಲ್ಲ ಹರಾಜು ಹಾಕ್ತಾ ಇದ್ರಲ್ಲ ಅವರ ಮಾನ ಇವರು. ಬಟ್ ಇದೇ ಮೀಡಿಯಾ ಮಾಡುವಾಗ ಬೇರೆ ಮೀಡಿಯಾಕ್ಕೆ ನಿಂತಿದೆ ಸುಮ್ಮನೆ. ಅದೇ ಅವರಿಗೇನು ದೇಶ ಪ್ರೇಮ ಇಲ್ವಾ? ಅದು ಒಂದು ಮಿನಿಮಮ್ ಎಥಿಕ್ಸ್ ಇಲ್ವಾ ಮೀಡಿಯಾಕ್ಕೆ? ಅಟ್ಲೀಸ್ಟ್ ಅವರ ಬಿಸ್ನೆಸ್ ಕೂಡ ಇಂಟ್ರೆಸ್ಟ್ ಕೂಡ ಇಲ್ವಾ? ಅಟ್ಲೀಸ್ಟ್ ಅವರ ಬಿಸ್ನೆಸ್ ನಮ್ಮ ಬಿಸ್ನೆಸ್ಗೆ ಇವನು ಯಾವುದೋ ಅರ್ನಬ್ ಇದ್ದು ಹೆಚ್ಚಿಸಿಕೊಂಡಿದ್ದಾನೆ ಅವರ ವಿರುದ್ಧ. ಈಗ ಕೂಡ ಸುಮ್ಮನಿದ್ದಾರೆ ಅಂದ್ರೆ ಅದು ಏನರ್ಥ? ಅದನ್ನು ಭಾರಿ ದೊಡ್ಡ ಇದು ನಾವು ಪ್ರಶ್ನೆ ಮಾಡಬೇಕಾದದ್ದು, ಜನಸಾಮಾನ್ಯರು ಪ್ರಶ್ನೆ ಮಾಡಬೇಕಾದದ್ದು, ಬಹುಮುಖ್ಯವಾಗಿ ಮೀಡಿಯಾಗಳೇ ಪ್ರಶ್ನೆ ಮಾಡಬೇಕಾಗಿತ್ತು. ಆದರೆ ಇವತ್ತು ಮಾಡ್ತಾ ಇಲ್ಲ. ಅಂಥ ಸನ್ನಿವೇಶಕ್ಕೆ ನಾವು ಬಂದು ನಿಂತಿದ್ದೇವೆ. ನಾವು ಹೇಳಲಿಕ್ಕೆ 21ನೇ ಶತಮಾನ, ಆಧುನಿಕ ದೇಶ, ಆಧುನಿಕ ಭಾರತ, ಆಧುನಿಕ ಜಗತ್ತು ಎಲ್ಲವೂ ಹೌದು. ಆದರೆ ಅತ್ಯಂತ ಏನು ಮೂಲಭೂತವಾಗಿ ಚರ್ಚೆ ಮಾಡಬೇಕಾದ ವಿಷಯಗಳನ್ನು ನಾವು ಇವತ್ತು ಮಾಡ್ತಾ ಇಲ್ಲ. ಬಹುಶಃ ನಮ್ಮ ಏನು ಹಳೆಯ ಕಾಲದಲ್ಲಾದರೂ, ಪ್ರಜಾಪ್ರಭುತ್ವವನ್ನು ಹುಟ್ಟುಹಾಕೋ ಕಾಲದಲ್ಲಾದರೂ ಜನ ಅಥವಾ ಅವತ್ತಿನ ವ್ಯವಸ್ಥೆಗಳೆಲ್ಲ ತುಂಬ ಮುಕ್ತವಾಗಿ ಚರ್ಚೆ ಮಾಡ್ತಾ ಇತ್ತು. ಇವತ್ತು ಅಂಥ ವ್ಯವಸ್ಥೆಗಳು ಕೂಡ ಇವತ್ತು ನಮ್ಮಲ್ಲಿ ಇಲ್ಲ. ಸೊ ಅತ್ಯಂತ ವಿಷಾದನೀಯವಾದಂಥ ವಿಚಾರವದು. ನಾನು ಈ ಒಂದು ಸಂವಾದವನ್ನು ಇಲ್ಲಿಗೆ ಸಮಾಪನ ಮಾಡ್ತಾಯಿದ್ದೇನೆ. ಸೊ ಈ ಸಂದರ್ಭದಲ್ಲಿ ನಾನು
ಡಾಕ್ಟರ್ ಚಂದ್ರ ಪೂಜಾರಿ ಅವರಿಗೆ ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಎಸ್, ಅದೇ ರೀತಿಯಾಗಿ ರಮೇಶ್ ಪೆರ್ಲ ಅವರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಎಸ್, ಬಹುಶಃ ಮುಂದಿನ ದಿನಗಳಲ್ಲಾದರೂ ಈ ವಿಚಾರಗಳು ಚರ್ಚೆಗೆ ಬರಲಿ. ಬಹುಮುಖ್ಯವಾಗಿ ಮೀಡಿಯಾಗಳು ಮಾಡ್ತಾ ಇರುವಂಥ ಕರಪ್ಟ್ ಇರ್ಬೋದು, ಅಥವಾ ಒಂದು TRP ಹುಚ್ಚಿಗೆ ಬಿದ್ದು ಮಾಡ್ತಾ ಇರುವಂಥ ಅವಾಂತರಗಳಿರ್ಬೋದು, ಅಥವಾ ದೇಶದ ಭದ್ರತೆ ವಿಚಾರವನ್ನು ಕೂಡ ಅದರಲ್ಲಿ ಕೂಡ ಆಟ ಆಡುವಂಥ ವಿಚಾರಗಳನ್ನು ಜನರು ಕೂಡ ಸ್ವಲ್ಪ ಗಮನಿಸಬೇಕಾದಂಥ ವಿಚಾರ ಇದು. ಜೊತೆಗೆ ವಾಟ್ಸಪ್ ಕೂಡ ವಾಟ್ಸಪ್ನ ನಡೆಸುವಂಥ ಸಂವಾದಗಳು ಕೂಡ ಎಲ್ಲಿ ಇದರಲ್ಲಿ ಖಾಸಗಿತನ ಅನ್ನೋದು ಕೂಡ ಒಂದೀಗ ಪ್ರಶ್ನೆಗೆ ಬಂದು ನಿಂತಿದೆ. ಎಸ್, ಇಷ್ಟು ಹೇಳಿ ಈ ಒಂದು ಸಂವಾದವನ್ನು ಸಮಾಪನ ಮಾಡ್ತಾ ಇದ್ದೇನೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.